ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಎಸ್ ಕೃಷ್ಣ ಚೈತನ್ಯ. ಎಸ್ ಹರೇ ಕೃಷ್ಣ. ಎಸ್ ಆದಿ ಶಂಕರಾಚಾರ್ಯರಿಂದ ಭಗವದ್ಗೀತೆ ಮಹಾತ್ಮೆ ಮಹಿಮೆಗಳು ಇದನ್ನು ತಿಳಿಯುವ. ಶಂಕರಾಚಾರ್ಯರು ಭಗವದ್ಗೀತೆ ಗೀತಾ ಮಹಾತ್ಮೆ. ಎಸ್ ಶ್ಲೋಕ 1. ಗೀತಾಶಾಸಂ ಇದಂ ಪುಣ್ಯಂ ಯಾಪತೆ ಪ್ರಯತಾ ಪುಮಾನ್ ವಿಷ್ಣುಪಾದಂ ಆಪನೋತಿ ಭಯಾಶೋಕಾದಿವರ್ಜಿತ. ಅನುವಾದ: ನಿಯಂತ್ರಿತ ಮನಸ್ಸಿಂದ ಎಲ್ಲಾ ಸದ್ಗುಣಗಳನ್ನು ಕೊಡುವ ಈ ಭಗವದ್ಗೀತೆಯ ಶಾಸ್ತ್ರವನ್ನು ಭಕ್ತಿಯಿಂದ ಪಠಿಸುವವನು ಭಯ ಮತ್ತು ದುಃಖದ ಆಧಾರದ ಮೇಲೆ ಲೌಕಿಕ ಗುಣಗಳಿಂದ ಯಾವಾಗಲೂ ಮುಕ್ತವಾಗಿರುವ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠದಂತ ಪವಿತ್ರ ಸ್ಥಳಕ್ಕೆ ತಲುಪುತ್ತಾನೆ. ನೋಡಿ, ಭಕ್ತಿಯಿಂದ ಪಠಿಸಿದರೆ ಎಲ್ಲಿ ಹೋಗ್ತಾನೆ? ಇದು ಶಂಕರಾಚಾರ್ಯ ಹೇಳುವಂಥದ್ದು. ಲೌಕಿಕ ಗುಣಗಳು ಯಾವಾಗಲೂ ಮುಕ್ತವಾಗಿರುವ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠ. ವೈಕುಂಠ ಅಂದ್ರೆ ಕುಂಟ ಇಲ್ಲ. ಕುಂಟ ಅಂದ್ರೆ ಆಂಗ್ಸೈಟಿ, ನೋ ಆಂಗ್ಸೈಟಿ. ಇಲ್ಲಿ ಆಂಗ್ಸೈಟಿ ಉಂಟು, ಕುಂಟ ಉಂಟು ಭೌತಿಕ ಲೋಕದಲ್ಲಿ. ಆದರೆ ಕೃಷ್ಣಧಾಮದಲ್ಲಿ ಕುಂಟ ಇಲ್ಲ. ಹಾಗೆ ಅಲ್ಲಿ ನಾವು ಹೋಗ್ತೇವಂತೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಗೀತಾಧ್ಯಾಯನಶೀಲಸ್ಯ ಪ್ರಣಯಾಮ ಪರಸ್ಯ ಚ ನೈವ ಶಾಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಒಬ್ಬನು ಭಗವದ್ಗೀತೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಎಲ್ಲ ಗಂಭೀರತೆಯಿಂದ ಓದಿದರೆ ಭಗವಂತನ ಕೃಪೆಯಿಂದ ಅವನ ಇಂದಿನ ದುಷ್ಕೃತ್ಯಗಳ ಪ್ರತಿಕ್ರಿಯೆಗಳು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ. ನೋಡಿ, ಇಂದಿನ ದುಷ್ಕೃತ್ಯಗಳ ಪ್ರತಿಕ್ರಿಯೆಗಳು ಬೀರುವುದಿಲ್ಲ ಅಂತೆ. ಹಾಗಾಗಿ ನೀವೆಲ್ಲ ಬಂದಿದ್ದೀರಿ, ಬಿಡಬೇಡಿ. 15 ದಿವಸ ಫುಲ್ ಕಂಪ್ಲೀಟ್ ಮಾಡಿ ಕ್ಲಾಸ್ ಕೇಳಿ, ಅರ್ಧದಲ್ಲಿ ಬಿಡಬೇಡಿ, ತುಂಬ ಫಲ ಉಂಟು. ಎಸ್, ಶ್ಲೋಕ 3. ಮಲೀನೆ ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬನು ಪ್ರತಿದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆ ಪವಿತ್ರ ಗಂಗಾಜಲದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ಎಸ್, 4ನೇ ಶ್ಲೋಕಕ್ಕೆ ಹೋಗುವ. ಗೀತಾಸು ಗೀತ ಕರ್ತವ್ಯ ಕಿಂ ಅನ್ಯೇ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮ ವಿನಿಷ್ಠಿತ.
ಭಗವದ್ಗೀತೆಯು ಪರಂ ಪುರುಷನಿಂದ ಹೇಳಲ್ಪಟ್ಟುದರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನು ಓದಬೇಕಾಗಿಲ್ಲ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತು ನಿಯಮಿತವಾಗಿ ಕೇಳಬೇಕು ಮತ್ತು ಓದಬೇಕು. ಕಲಿಯುಗದಲ್ಲಿ ಜನರು ಲೌಕಿಕ ಚಟುವಟಿಕೆಗಳು ಎಷ್ಟು ಮುಳುಗಿದ್ದಾರೆ ಎಂದರೆ ಅವರು ಎಲ್ಲ ವೈದಿಕ ಸಾಹಿತ್ಯಗಳನ್ನು ಓದಲು ಸಾಧ್ಯವಿಲ್ಲ ನೋಡಿ. ಈಗ ನಾವು ಅಷ್ಟು ಮುಳುಗಿದೆ ಲೌಕಿಕ ವಿಷಯದಲ್ಲಿ, ಭೌತಿಕ ವಿಷಯದಲ್ಲಿ. ಆದರೆ ಇದು ಅನಿವಾರ್ಯವಲ್ಲ. ಈ ಒಂದು ಪುಸ್ತಕ ಭಗವದ್ಗೀತೆ ಸಾಕು. ಏಕೆಂದರೆ ಇದು ಎಲ್ಲ ವೈದಿಕ ಸಾಹಿತ್ಯಗಳ ಸಾರವಾಗಿದೆ ಮತ್ತು ವಿಶೇಷವಾಗಿ ಇದನ್ನು ಪರಮ ಪುರುಷ ಶ್ರೀಕೃಷ್ಣನೇ ಹೇಳುತ್ತಾನೆ. ಶ್ಲೋಕ 5ಕ್ಕೆ ಹೋಗುವ. ಭರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರ ವಿನಿಶ್ಚಿತಂ ಗೀತಾ ಗಂಗೋದಕಂ ಪಿತ್ವಾ ಪುನರ್ಜನ್ಮನ ವಿದ್ಯತೆ. ಭಗವಾನ್ ವಿಷ್ಣುವಿನ ಪವಿತ್ರ ಕಮಲದ ಬಾಯಿಯಿಂದ ಹೊರಹೊಮ್ಮುವ ಮಹಾಭಾರತದ ದಿವ್ಯ ಸಾರವಾದ ಗೀತೆಯ ಗಂಗಾಜಲವನ್ನು ಕುಡಿಯುವುದರಿಂದ ಒಬ್ಬರು ಮತ್ತೆ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗೀತೆಯನ್ನು ಭಕ್ತಿಯಿಂದ ಪಡಿಸುವುದರಿಂದ ಜನನ ಮತ್ತು ಮರಣದ ಚಕ್ರವು ಕೊನೆಗೊಳ್ಳುತ್ತದೆ. ನೆಕ್ಸ್ಟ್ ನಮಗೆ ಜನನ ಮರಣ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಯಾರು? ಶಂಕರಾಚಾರ್ಯ ಹೇಳುವಂಥದ್ದು. ಮತ್ತೆ ಹುಟ್ಟು ಮತ್ತೆ ಸಾವು ಅದೆಲ್ಲ ಇಲ್ಲ, ಅದನ್ನ ಬಿಡುಗಡೆ. ಶ್ಲೋಕ 6. ಸರ್ವೋಪನಿಷದ್ ಗಾವೋದೋ ಗ್ನಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲನ್ನು ಕರೆಯುವ ನಂದನ ಮಗನಾದ ಶ್ರೀಕೃಷ್ಣ. ಅರ್ಜುನನು ಕರು, ಗೀತೆಯು ಸುಂದರ ಅಮೃತವು ಹಾಲು, ಮತ್ತು ಈ ಹಾಲನ್ನು ಕುಡಿದು ಆನಂದಿಸುವವರು ಭಾಗ್ಯವಂತರು ಮತ್ತು ಉತ್ತಮ ನಾಸಿಕ ಬುದ್ಧಿ ಉಳ್ಳವರು. ಹಾಗೆ ನೀವೆಲ್ಲ ಈಗ ಈ ಹಾಲನ್ನು ಕುಡಿಲಿಕ್ಕೆ ಬಂದಿದ್ದೀರಿ. ಉಪನಿಷತ್ತಿಗೆ ಹಸು, ಮತ್ತೆ ಹಸುವಿನ ಹಾಲು ಕರೆಯುವ ಕೃಷ್ಣ, ಅರ್ಜುನ ಕರು, ಗೀತೆ ಹಾಲು, ನೀವು ಹಾಲು ಕುಡಿಯಲಿಕ್ಕೆ ಬಂದಿದ್ದೀರಿ. ಎಸ್. 7ನೇದು, ಏಕಂ ಶಾಸ್ತ್ರಂ ದೇವಕಿ ಪುತ್ರಂ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರ ಸಸ್ಯ ನಾಮಾನಿಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಪವಿತ್ರ ಗ್ರಂಥ ಬೇಕು. ಭಗವಾನ್ ಶ್ರೀಕೃಷ್ಣನು ಆಡಿರುವ ದಿವ್ಯವಾದ ಗೀತೆ, ಒಬ್ಬನೇ ಪೂಜನೀಯ ಭಗವಂತ ಭಗವಾನ್ ಶ್ರೀಕೃಷ್ಣ, ಒಂದೇ ಒಂದು ಮಂತ್ರ, ಅವನ ಪವಿತ್ರ ನಾಮಗಳು, ಮತ್ತು ಆ ಪರಮ ಪೂಜಕನಾದ ಶ್ರೀಕೃಷ್ಣನಿಗೆ ಒಂದೇ ಒಂದು ಕರ್ತವ್ಯ, ಭಕ್ತಿ ಸೇವೆ. ಇದು ಮೇನ್ ಪಾಯಿಂಟ್. ಅಂದ್ರೆ ಎಂತ ಹೇಳುವಂಥದ್ದು, ಇಡೀ ಎಂತ ಹೇಳುವಂಥದ್ದು ಭಗವದ್ಗೀತೆ ಸಂಬಂಧ ಇದು ಎಂದ ಒಂದೇ ಒಂದು ಗ್ರಂಥ ಯಾವುದು? ಭಗವದ್ಗೀತೆ ಆಡಿರೋ ದಿವ್ಯವಾದ ಗೀತೆ. ಒಬ್ಬನೇ ಪೂಜನೆ ಭಗವಂತ ಯಾರು? ಕೃಷ್ಣ. ಒಂದೇ ಒಂದು ಮಂತ್ರ ಯಾವುದು? ಪವಿತ್ರ ನಾಮ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮತ್ತು ಆ ಪರಮ ಪೂಜಕನಾದ ಶ್ರೀಕೃಷ್ಣನಿಗೆ ನಾವು ಒಂದೇ ಒಂದು ಕರ್ತವ್ಯ ಅಂತ ಭಗವಂತನಿಗೆ ಸೇವೆ ಮಾಡುವಂಥದ್ದು. ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ. ಎಸ್, ಓಕೆ. ಈಗ ಇದನ್ನು ಸ್ವಲ್ಪ ತಿಳಿಸ್ತೇನೆ. ಇದು ಇಂಟ್ರೊಡಕ್ಷನ್ ಇಂದ. ಓಕೆ, ಇಂಟ್ರೊಡಕ್ಷನ್ ಅಂತ ಉಂಟು. ಆತ್ಮ, ಉದ್ದೇಶ, ವಸ್ತು, ವಿಷಯ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ, ತಿಳುವಳಿಕೆ, ಫಲಿತಾಂಶ, ವಾಸ್ತವವಾಗಿ ಈ ಜ್ಞಾನವನ್ನು ಅನ್ವಯಿಸಿ. ಎಸ್, ಫಸ್ಟಿಗೆ ಅಂತಂದ್ರೆ ಈ 6 ವಿಷಯ. ಫಸ್ಟಿಗೆ ಆತ್ಮ ಅಂದ್ರೆ ಸ್ಪಿರಿಟ್, ಆತ್ಮದ ಬಗ್ಗೆ ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ ಉದ್ದೇಶ ಅಂದ್ರೆ ಗೀತೆಯ ಉದ್ದೇಶ ಅಂತ, ದ ಪರ್ಪಸ್ ಆಫ್ ದಿ ಗೀತಾ. ಮತ್ತೆ ವಸ್ತು ವಿಷಯ, ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಗೀತಾ. ಮತ್ತೆ ಅರ್ಥ ಮಾಡಿಕೊಳ್ಳೋ ಪ್ರಕ್ರಿಯೆ, ದ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ. ಮತ್ತೆ ತಿಳುವಳಿಕೆ, ಫಲಿತಾಂಶ, ದ ರಿಸಲ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನಾಲೆಜ್ ಪ್ರೆಸೆಂಟೆಡ್ ಗೋಯಿಂಗ್ ಬ್ಯಾಕ್ ಟು ಗಾಡ್ ಹೆಡ್. ಅಂದ್ರೆ ಮರಳಿ ದೇವತೆ ಒಳಗೆ ಹೋಗ್ಲಿಕ್ಕೆ ಈ ಭಗವದ್ಗೀತೆ ನಮಗೆ ಸಹಾಯ ಮಾಡ್ತದೆ. ನಮ್ಮ ಗೋಲ್ ಅದಿರ್ಬೇಕು, ಗುರಿ, ಮರಳಿ ದೇವತೆ ನಡೆಗೆ ಹೋಗ್ಲಿಕ್ಕೆ, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಮತ್ತೆ 6ನೇದು, ವಾಸ್ತವವಾಗಿ ಈ ಜ್ಞಾನವನ್ನು ಅನ್ವಯಿಸಿ. ಪ್ರಾಕ್ಟಿಕಲಿ, ಹೌ ಟು ಪ್ರಾಕ್ಟಿಕಲಿ ಅಪ್ಲೈ ದಿಸ್ ನಾಲೆಜ್ ಟು ಅಟೈನ್ ದ ಡಿಸೈರ್ಡ್ ರಿಸಲ್ಟ್. ನೋಡಿ, ಪ್ರಭುಪಾದ ಒಂದು ವಿಷಯವನ್ನು ಹೇಳ್ತಾರೆ, ಅದನ್ನು ಈಗ ನಿಮಗೆ ತಿಳಿಸ್ತೇನೆ. ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ರೀಡ್ ಶಾಸ್ತ್ರವನ್ನು ಓದ್ಬೇಕಂತ. ಈಗ ಭಗವದ್ಗೀತೆನ ಓದ್ಬೇಕು. ಮತ್ತೆ ನಾವು ಯು ಅಂಡರ್ಸ್ಟ್ಯಾಂಡ್ ಇಟ್, ನಾವು ಅದನ್ನು ಅರ್ಥ ಮಾಡಬೇಕು. ಅರ್ಥ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ, ನಮಗೆ ಭಕ್ತರ ಸಹಾಯ ಬೇಕು. ಯಾರಿಗೆ ಅರ್ಥ ಆಗಿದೆ ಅವರ ಮೂಲಕ ನಾವು ಕೇಳಬೇಕು. ಯಾಕೆ ನಾವು ಓದಿದ್ರೆ ಎಂತ ಆಗ್ತದೆ, ನಮ್ಮ ತಲೆಯಲ್ಲಿ ಹಾವಿರ್ತದೆ. ನಮ್ಮ ತಲೆಯಲ್ಲಿ ಹಾವಿದ ಕಾರಣ ನಾವು
ಈ ಭಗವದ್ಗೀತೆಯಲ್ಲಿ ಹಗ್ಗೆ ಇರ್ತದೆ, ನಾವೆಂತ ಮಾಡ್ತೇವೆ, ಹಾವು ಅಂತ ತರ್ತೇವೆ. ಹಾಗಾಗಿ ಈಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ. ಅದಕ್ಕೆ ನಮಗೆ ಭಕ್ತರ ಮಾರ್ಗದರ್ಶನ ನಾವು ತಿಳಿಬೇಕು. ಹಾಗಾಗಿ ಫಸ್ಟಿಗೆ ಓದಬೇಕು, ಮತ್ತೆ ನಾವು ಅರ್ಥ ಮಾಡಬೇಕು, ಅಂಡರ್ಸ್ಟ್ಯಾಂಡ್, ದೆನ್ ಅಪ್ಲೈ, ಅಂದ್ರೆ ಅಳವಡಿಸುವಂಥದ್ದು, ಅನ್ವಯಿಸಿ, ಪ್ರಾಕ್ಟಿಕಲಿ ಅಪ್ಲೈ ದಿಸ್ ನಾಲೆಜ್. ಈ ಅಪ್ಲಿಕೇಶನ್ ಅಲ್ಲಿ ನಮಗೆ ಸಾಕ್ಷಾತ್ಕಾರ ಬರುವಂಥದ್ದು ನೋಡಿ, ಆತ್ಮ ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೇವೆ, ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಆತ್ಮ ಸಾಕ್ಷಾತ್ ಅಂದ್ರೆ ಎಂತ, ನಮಗೆ ಈ ಜ್ಞಾನವು ರಿಯಲೈಸ್ ಆಗ್ತದೆ, ರಿಯಲೈಸ್ ನಾಲೆಜ್ ಅಂತ ಹೇಳ್ತೇವೆ, ಒಳಗಿನ ನಮಗೆ ಅದು, ಅದಕ್ಕೆ ನಾವು ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್. ಎಸ್, ಈಗ ಭಗವಂತನ ಭಕ್ತರನ್ನು ಜನನ ಮತ್ತು ಮರಣ ಸಾಗರದಿಂದ ಶೀಘ್ರವಾಗಿ ಬಿಡುಗಡೆ ಮಾಡುತ್ತಾನೆ. ಇದು ಭಗವಂತ ಹೇಳಿದ್ದಾನೆ 12.6 ಶ್ಲೋಕ. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್? ವಾಟ್ ಇಸ್ ದ ಡಿಫರೆನ್ಸ್? ಓಕೆ, ಎಂತಂದ್ರೆ ಈ 4 ವಿಷಯ, ನಾವು ಕೂಡ ಮಲಗ್ತೇವೆ, ನಾವು ಕೂಡ ತಿಂತೇವೆ, ಆಹಾರ, ನಿದ್ರೆ, ಭಯ, ಮೈಥುನ. ಪ್ರಾಣಿಗಳು ಕೂಡ ತಿಂತಾರೆ. ನಾವು ಕೂಡ ಮಲಗ್ತೇವೆ, ಪ್ರಾಣಿಗಳು ಕೂಡ ಮಲಗ್ತಾರೆ. ನಾವು ಕೂಡ ಆಹಾರ, ನಿದ್ರೆ, ಭಯ ಅಂದ್ರೆ ಕೂಡಿ ಇಡ್ತೇವೆ, ಪ್ರಾಣಿಗಳು ಕೂಡ ಕೂಡಿ ಇಡ್ತಾರೆ. ನಾವು ಕೂಡ ಸೆಕ್ಸ್ ಮಾಡ್ತೇವೆ, ಪ್ರಾಣಿಗಳು ಕೂಡ ಮಾಡ್ತಾರೆ. ಹಾಗಾಗಿ ನಾವು ಪ್ರಾಣಿಗಳು ಮಾಡಿದ್ದನ್ನು ನಾವು ಮಾಡಿದ್ರೆ ನಮಗೆ ಮತ್ತು ಪ್ರಾಣಿಗಳಿಗೆ ಏನು ವ್ಯತ್ಯಾಸ, ಶಾಸ್ತ್ರ ಹೇಳುವಂಥದ್ದು. ಹೇಗೆಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಎಕ್ಸಾಂಪಲ್ ಎಂತ ಅಂದ್ರೆ, ಈಗ ನಾನು ಇವತ್ತು ಹೇಳ್ಬೋದು, ನಾನೀಗ 7 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದೆ ಅಂತ. ಇವತ್ತು ನಾನು ಊಟ ಮಾಡಿದಕ್ಕೆ ಅದಕ್ಕೆ 2,000 ಪ್ಲೇಟಿಗೆ, ಒಳ್ಳೆ ಊಟ. ಪ್ರಾಣಿ ಕೂಡ ಹೇಳ್ಬೋದು, ಹೇಗಂದ್ರೆ ಪಕ್ಷಿ, ನಾನು ಆರ್ಗ್ಯಾನಿಕ್ ತಿಂದೆ ಅಂತ ಹೇಳ್ಬೋದು, ಮರದಲ್ಲಿ ಡೈರೆಕ್ಟ್ ಆಗಿ ತಿಂತದೆ ಅದು. ಹಾಗಾಗಿ ನಾನು ಹೇಳಿದ್ರೆ ನಂದು ಶ್ರೇಷ್ಠ ಅಂತ ಹೇಳಿದ್ರೆ ಈ ಪಕ್ಷಿ ಕೂಡ ಹೇಳ್ಬೋದು ನಾನು ತಿಂದದ್ದು ಶ್ರೇಷ್ಠ ಅಂತ. ಹಾಗೆ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹೇಗಂದ್ರೆ ನಮ್ಗೆ ಲಿಮಿಟ್ ಉಂಟು. ಈಗ ಹಸು ಇದು ವಿಷಯ ಅಂತ ಅಂದ್ರೆ, ಹಸು ಹತ್ರ ಒಳಗೆ 6 ಲೇಯರ್ ಉಂಟು. ಈಗ ನೀವು ಈಗ ಎಲ್ಲಿಯಾದ್ರೂ ಫೀಲ್ಡಿಗೆ ಹೋಗ್ತದೆ, ಅಲ್ಲಿ ತಿಂತದೆ, ಮತ್ತೆ ಯಾರಾದ್ರು ಅದಕ್ಕೆ ಹಾಕ್ತಾರೆ, ಅಲ್ಲಿ ತಿಂತದೆ, ಇನ್ನೊಂದು ಕಡೆ ಹಾಕ್ತಾರೆ, ತಿಂತದೆ, ಮತ್ತೆ ಲಾಸ್ಟ್ ಮನೆಗೆ ಬರ್ತದೆ, ಅಲ್ಲಿ ಕೂಡ ತಿಂತದೆ. ಅಂದ್ರೆ ಬೇರೆ ಬೇರೆ ಲೇಯರ್ ಅಲ್ಲಿ ಇರ್ತದೆ. ನಮ್ಗೆ ಹಾಗೆ ಇಲ್ಲ, ನಾವು ಸ್ವಲ್ಪ ತಿನ್ನುವಾಗ ನಮಗೆ ಫುಲ್ ಆಗ್ತದೆ, ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ನಮಗೆ. ಹಾಗಾಗಿ ತಿನ್ನುವುದಲ್ಲಿ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದು, ಪ್ರಾಣಿಗಳ ಪಕ್ಷಿಗಳ ಒಟ್ಟಿಗೆ. ನೆಕ್ಸ್ಟ್ ಆಹಾರ, ನಿದ್ರೆ. ಈಗ ನಿದ್ರೆ, ನಾವೀಗ ರಜೆಯಲ್ಲ ಇರುವಾಗ ಸ್ಯಾಟರ್ಡೆ ವೀಕೆಂಡಿಗೆಲ್ಲ ನಾವು ತುಂಬಾ ಮಲಗ್ತೇವೆ. ಆಕ್ಚುಲಿ ತುಂಬಾ ಮಲಗಿದ ನೆಕ್ಸ್ಟ್ ಲೈಫ್ ನಾವು ಪೈಥಾನ್ ಆಗ್ತೇವೆ ಅಂತ ಶಾಸ್ತ್ರದಲ್ಲಿ ಉಂಟು, ಹೆಬ್ಬಾವು. ಈಗ ಈ ಪೋಲಾರ್ ಬೇರ್ ಎಷ್ಟು ಮಲಗ್ತದೆ? 6 ತಿಂಗಳು ಮಲಗ್ತದೆ. ಹಾಗೆ ನಾನು ಇವತ್ತು 12 ಗಂಟೆ ಮಲಗಿದೆ ಇಲ್ಲ, ಶಾಸ್ತ್ರ ಹೇಳುವಂಥದ್ದು 6 ಗಂಟೆ ಮಲಗಲಿಕ್ಕೆ. 12 ಗಂಟೆ ಮಲಗಿದೆ, ನಾನು 14, ಇವತ್ತು ರಜೆ 14 ಗಂಟೆ ಮಲಗಿದೆ ಇಲ್ಲ. ಪೋಲಾರ್ ಬೇರ್ 6 ತಿಂಗಳು ಮಲಗ್ತದೆ. ನೆಕ್ಸ್ಟ್ ಆಹಾರ, ನಿದ್ರೆ, ಭಯ ಕೂಡಿಡುವಂಥದ್ದು. ಈಗ ನಾವು ಹೇಳ್ತೇವೆ, ಯಾರಾದ್ರೂ ಕೇಳಿದೆ, ಸರ್ ನೀವು ಯಾರಿಗೆ ಇದು ಕೂಡಿ ಇಟ್ಟದ್ದು, ಇಷ್ಟೆಲ್ಲ ಹಣ ಎಲ್ಲ ಮಾಡಿದ್ದು? ಅದು ನನಗೆ ಪ್ರಾಯ ಆದ್ಮೇಲೆ ಬೇಕಲ್ಲ, ಮತ್ತೆ ನನ್ನ ಮಗನಿಗೆ ಮತ್ತೆ ನನ್ನ ಮೊಮ್ಮಕ್ಕಳಿಗೆ ಅದೆಲ್ಲ ಬೇಕಲ್ಲ, ಹಾಗೆ ಹೇಳ್ತೇವೆ. ಆದ್ರೆ ಕೆಲವೊಮ್ಮೆ ಎಂತ ಆಗ್ತದೆ, ತುಂಬಾ ಎಕ್ಸಾಂಪಲ್ ಉಂಟು. ಇಲ್ಲಿ ಒಬ್ರು ಹಾಗೆ ಮಾಡಿದ್ರು, ಅವರು ತೀರಿ ಹೋದ ಮೇಲೆ 2 ತಿಂಗಳು ಬಿಟ್ಟು ಮಗನಿಗೆ ಒಂದು 30 ಲಕ್ಷದ ಬೈಕ್ ಕೊಟ್ಟರು, ಅವು ಕೂಡ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರು. ಅವ್ರು ಹೇಳಿದ್ರು, ನಾವು ಡೊನೇಷನ್ಗೆ ಹೋಗ್ತಾ ಇರೋ, ಅವ್ರು ಹೇಳ್ತಿದ್ರು, ನಾವು ಹೇಳಿದ್ರು ತುಂಬಾ ವರದಾನ ಆಯ್ತು, ಇದು ಯಾರಿಗೆ? ಇದು ನನ್ನ ಮಗನಿಗೆ. ಮಗ ಕೂಡ ತೀರಿ ಹೋದ. ಹಾಗಾಗಿ ಕೆಲವೊಮ್ಮೆ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ತಪ್ತದೆ, ಯಾಕೆಂದ್ರೆ ಭಗವಂತನ ಕ್ಯಾಲ್ಕುಲೇಷನ್, ನಮ್ಮ ಕ್ಯಾಲ್ಕುಲೇಷನ್ ಅಲ್ಲ. ಹಾಗಾಗಿ ನಾವು ಈಗ ಹೇಳ್ತೇವೆ ನಾವು ಕೂಡಿಡ್ತೇವೆ ಅಂತ. ಅದು ಕೆಲವೊಮ್ಮೆ ಎಂತ ಆಗ್ತದೆ, ಈಗ ನನ್ನ ದೊಡ್ಡಪ್ಪನ ಮಗ, ಅವ್ರು ಕೂಡ ಒಳ್ಳೆ ಕೂಡಿ ಹಿಡಿದ್ರು, ಅವರಿಗೆ 4th ಸ್ಟೇಜ್ ಕ್ಯಾನ್ಸರ್ ಬಂತು, ಎಲ್ಲ ಹಣ ಹೋಯ್ತು, ಎಲ್ಲ. ನಿಮ್ಗೆ ಗೊತ್ತಿರೋದು ಕ್ಯಾನ್ಸರ್ 4th ಸ್ಟೇಜ್ ಅಂದ್ರೆ ಎಷ್ಟು ಹಣ ಹೋಗ್ತದೆ ಅಂತ, ತುಂಬಾ ಕೂಡಿಟ್ಟದೆಲ್ಲ ಹೋಯ್ತು. ಹಾಗಾಗಿ ಈ ರೀತಿ ಆಗ್ತದೆ. ಕೆಲವೊಮ್ಮೆ ರೋಗ ಬರ್ತದೆ, ಇನ್ನೊಂದು ಯಾರಾದ್ರು ಚೀಟಿಂಗ್ ಮಾಡ್ತಾರೆ, ನಮ್ಗೆ ಈ ರೀತಿ ಆಗ್ತದೆ. ಹಾಗಾಗಿ ಈಗ ಕೂಡಿಡುವುದಕ್ಕೆ ನಾನು ವಿಷಯ ಹೇಳ್ತೇನೆ. ಈಗ ಹುಲಿ, ಪ್ರಭುಪಾದ ಹೇಳ್ತಾರೆ, ಹುಲಿ ನಮಗಿಂತ ಒಳ್ಳೆ ಕೂಡಿ ಇರ್ತದಂತೆ. ಹೇಗೆ ಅದು? ಈಗ ಹುಲಿಗೆ ಹಸಿವಾಗುವಾಗ ಹುಲಿ ಹೋಗ್ತದೆ ಜಿಂಕೆಯನ್ನು ಹುಡ್ಕೊಂಡು. ಕೃಷ್ಣ ಎಂತ ಮಾಡ್ತಾನೆ? ಹುಲಿಗೆ ಸುಲಭವಾಗಿ ಜಿಂಕೆಯನ್ನು ಕೊಡುವುದಿಲ್ಲ. ಎಂತ ಆಗ್ತದೆ, ಇನ್ನೊಂದು ಪ್ರಾಣಿ ಉಂಟು, ಅದು ಮೋಸ್ಟ್ಲಿ ನರಿ ಇರ್ಬೇಕು. ಓಕೆ, ಆ ಪ್ರಾಣಿ ಎಂತ ಮಾಡುದು ಅಂದ್ರೆ, ಹುಲಿ ಬರುವಾಗ ಜೋರಾಗಿ
ಮೆಸೇಜ್ ಕೊಡುವಂಥದ್ದು. ಏ ಜಿಂಕೆ, ಹುಲಿ ಬರ್ತಾ ಉಂಟು, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇದು ಕೃಷ್ಣನ ಪ್ಲಾನ್. ಅಂದ್ರೆ ಕೃಷ್ಣ ಹುಲಿಗೆ ಸತಾಯಿಸಿ ಕೊಡ್ಬೇಕು, ಸುಲಭದಲ್ಲಿ ಕೊಡುವುದಿಲ್ಲ. ಅದಕ್ಕೆ ಜಿಂಕೆ ಅಲರ್ಟ್ ಆಗ್ತದೆ, ಫುಲ್ ಸಿಗುವುದೇ ಇಲ್ಲ ಹುಲಿಗೆ ಸಿಗುವುದೇ ಇಲ್ಲ. ಮತ್ತೆ ಎಂತ ಆಗ್ತದೆ, ಮತ್ತೆ ಕೃಷ್ಣ ಈ ಹುಲಿಗೆ ಟೋಟಲ್ ಹಸಿವಲ್ಲಿ ಸತಾಯಿಸಿ ಲಾಸ್ಟಿಗೆ ನೋಡ್ತಾನೆ, ಯಾರು ಕೃಷ್ಣ, ಅದರ ಫ್ರಸ್ಟ್ರೇಷನ್ ಅನ್ನು. ಮತ್ತೆ ಲಾಸ್ಟಿಗೆ ಅದಕ್ಕೆ ಸಾಕಾದ ಮೇಲೆ ಮತ್ತೆ ಒಂದು ಜಿಂಕೆಯನ್ನು ಕೊಡ್ತಾನೆ. ಈಗ ಹುಲಿ ಅಂತ ಮಾಡ್ತದೆ, ಹುಲಿ ತುಂಬಾ ಅಲರ್ಟ್ ಆಗ್ತದೆ, ಕೃಷ್ಣ ನನಗೆ ಸುಲಭದಲ್ಲಿ ಕೊಡುವುದಿಲ್ಲ, ನೆಕ್ಸ್ಟ್ ನನಗೆ ಮೀಲ್ ಅದು ತುಂಬಾ ಕಷ್ಟದಲ್ಲಿ ಸಿಗ್ತದೆ, ಹಾಗಾಗಿ ನಾನು ಇದನ್ನು ಕೂಡಿ ಇಡ್ತೇನೆ ಅಂತ. ಅದಕ್ಕೆ ಆ ಹುಲಿ ತುಂಬಾ ಅದನ್ನು ಕೂಡಿ ಇಡ್ತದಂತೆ, ಎಷ್ಟೋ ದಿವಸಕ್ಕೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ನಮಗಿಂತ ಒಳ್ಳೆ ಹುಲಿ ಕೂಡಿ ಇಡ್ತದೆ. ಮತ್ತೆ ಸೆಕ್ಸ್, ಆಹಾರ, ನಿದ್ರ, ಭಯ, ಮೈಥುನ. ಸೆಕ್ಸ್ ಅಂದ್ರೆ ಈಗ ಪ್ರಭುಪಾದ ಹೇಳ್ತಾರೆ, ಈ ಪಿಜಿನ್, ಸ್ಪ್ಯಾರೋ ಮತ್ತೆ ಮಂಗ ಅಟ್ ಎ ಟೈಮ್ 12 ಸತಿ ಸೆಕ್ಸ್ ಮಾಡ್ತದಂತೆ, ಕಂಟಿನ್ಯೂಸ್. ಹಾಗಾಗಿ ಈಗ ನಾನು ಒಳ್ಳೆ ಸೆಕ್ಸ್ ಮಾಡಿದೆ ಇಲ್ಲ, ಪ್ರಭುಪಾದ ಪಕ್ಷಿ ಮತ್ತೆ ಪ್ರಾಣಿಗಳು ನಮಗಿಂತ ಒಳ್ಳೆ ಸೆಕ್ಸ್ ಮಾಡ್ತದೆ. ಹಾಗೆ ಈ 4 ವಿಷಯ ನಾವು ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ನಾವು ಎಂತ ಮಾಡಬೇಕು, ಆತ್ಮ ಸಾಕ್ಷಾತ್ಕಾರಗಳಿಗೆ ನಾವು ಎಂತ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ಹೇಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ, ಇದೆಲ್ಲ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗ್ತದೆ. ಈಗ ಇಲ್ಲಿ ಲ್ಯಾಪ್ಟಾಪ್ ಉಂಟು, ಮತ್ತೆ ಇಲ್ಲಿ ಹಸು ಉಂಟು, ಮತ್ತೆ ನಾನಿದ್ದೇನೆ. ಈಗ ಐ ಕ್ಯೂ ಅಂದ್ರೆ ಇಂಟೆಲಿಜೆಂಟ್ ಕೋಟೆಂಟ್. ಐ ಕ್ಯೂ ಲ್ಯಾಪ್ಟಾಪ್ ಅಲ್ಲಿ ಉಂಟು, ಹಸುವಲ್ಲಿ ಉಂಟು, ನನ್ನಲ್ಲಿ ಕೂಡ ಉಂಟು ಇಂಟೆಲಿಜೆನ್ಸ್. ನೆಕ್ಸ್ಟ್ ಬರುವಂಥದ್ದು ಇ ಕ್ಯೂ, ಇಮೋಷನಲ್. ಲ್ಯಾಪ್ಟಾಪ್ ಆಗುದಿಲ್ಲ ಇಮೋಷನ್, ಹಸು ಆಗ್ತದೆ, ನಾನು ಆಗ್ತೇನೆ. ಈಗ ಹೇಗಂದ್ರೆ ನನ್ನ ಮನೆಯಲ್ಲಿ ಹಸು ಇತ್ತು, ನನ್ನ ತಂದೆ ಮನೆಯಲ್ಲಿ ತಾಯಿ ಮನೆಯಲ್ಲಿ 2 ಕಡೆ ಕೂಡ ಇತ್ತು. ತಂದೆ ಮನೆಯದು ಎಂತ, ನನ್ನ ತಂದೆದು ತಾಯಿ ಅವರಿಗೆ ಹುಷಾರಿಲ್ದಾಗ ಎಂತ ಮಾಡಿದ್ರು, ಹಸುವನ್ನು ಕೊಟ್ಟರು. ಆಗ ಕೊಡುವಾಗ ನಾನಾಗ 6th ಸ್ಟ್ಯಾಂಡರ್ಡ್ ಇದ್ದೆ. ಹಸು ಕೂಗ್ಲಿಗೆ ಅಂದ್ರೆ ನಾನು ಹೋಗ್ತಿದ್ದೆ ಅಜ್ಜಿಯೊಟ್ಟಿಗೆ ಹಸು ಹತ್ರ, ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು ಹಸುವೊಟ್ಟಿಗೆ. ಹಾಗೆ ಹೋಗುವಾಗ ಹಸು ಕೂಗಿತು, ಇದು ಇಮೋಷನಲ್ ಆಗ್ತದೆ, ಹಸು ತುಂಬಾ ಇಮೋಷನಲ್ ಆಗ್ತದೆ. ಹಾಗಾಗಿ ಇಮೋಷನಲ್ ನಾವು ಕೂಡ ಆಗ್ತೇವೆ, ಈ ಕಂಪ್ಯೂಟರ್ ಆಗುವುದಿಲ್ಲ. ನೆಕ್ಸ್ಟ್ ಬರುವಂಥದ್ದು ಎಸ್ ಕ್ಯೂ, ಸ್ಪಿರಿಚುವಲ್ ಕೋಟೆಂಟ್. ಲ್ಯಾಪ್ಟಾಪ್ ಇಲ್ಲ, ಹಸು ಇಲ್ಲ, ನಾವು ಮಾತ್ರ. ನಾನು ಯಾರು ಹಸುಗೆ ಹೇಳಲಿಕ್ಕೆ ಆಗುದಿಲ್ಲ, ಭಗವಂತ ಯಾರು ಹಸುಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ನಮ್ಮ ಮೇನ್ ಕರ್ತವ್ಯ. ನಾನು ಯಾರು, ನಾನು ಯಾಕೆ ಈ ಭೌತಿಕ ಲೋಕದಲ್ಲಿ ಇದ್ದೇನೆ, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ. ಯಾವುದು ಕಷ್ಟ? ಜನ್ಮ, ಮೃತ್ಯು, ಜರ, ವ್ಯಾಧಿ. ಹುಟ್ಟು, ಸಾವು, ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ. ಇದು ನಿಜವಾದ ಕಷ್ಟ. ಮತ್ತೆ ಇನ್ನೊಂದು ಕ್ಲೇಶಗಳುಂಟು. ಯಾವುದು ಕ್ಲೇಶ? ತ್ರಿವಿಧ ಕ್ಲೇಶ: ಆಧ್ಯಾತ್ಮಿಕ್, ಆದಿಭೌತಿಕ್, ಆದಿದೈವಿಕ್. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹದಿಂದ ಬರುವ ತೊಂದರೆ ನಮಗೆ. ಆದಿಭೌತಿಕ ಅಂದ್ರೆ ಇನ್ನೊಂದು ಜೀವಿಯಿಂದ, ಈಗ ಮಲೇರಿಯಾ ಬರ್ತದೆ, ಇನ್ನೊಂದು ಬರ್ತದೆ, ಕೊರೋನಾ, ಡೆಂಗು ಇದೆಲ್ಲ ಬರ್ತದೆ, ಇನ್ನೊಂದು ಜೀವಿಯಿಂದ ಬರುವಂಥದ್ದು. ಮತ್ತೆ ಆದಿಭೌತಿಕ್. ಆದಿದೈವಿಕ ಅಂದ್ರೆ ದೇವತೆಗಳಿಂದ ಬರುವಂಥದ್ದು, ಸುನಾಮಿ, ಅರ್ಥ್ಕ್ವೇಕ್, ಫ್ಲಡ್, ಸೈಕ್ಲೋನ್ ಇದೆಲ್ಲ. ಹಾಗಾಗಿ ಇದು ಯಾಕೆ ಉಂಟು, ಈ ಎಲ್ಲ ಪ್ರಶ್ನೆ ನಮಗೆ ಬರಬೇಕು. ಎಸ್ ನೋಡಿ, ನಿಜವಾದ ಸಮಸ್ಯೆಗಳು ಯಾವುದು? ಕಾಸ್ ಆಫ್ ಸಫರಿಂಗ್, ಎನ್ಕ್ವೈರ್ ಪರ್ಪಸ್ ಆಫ್ ಲೈಫ್. ಎಸ್ ನೋಡಿ, ವೈ ಐ ಆಮ್ ಸಫರಿಂಗ್, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ. ವೇರ್ ಡು ಐ ಗೋ ಆಫ್ಟರ್ ದಿಸ್ ಲೈಫ್, ಸತ್ತ ಮೇಲೆ ಎಲ್ಲಿ ಹೋಗ್ತೇನೆ. ನೋಡಿ, ನಿಜವಾದ ಪ್ರಾಬ್ಲಮ್ ಇದೆ. ಬರ್ತ್, ಡೆತ್, ಡಿಸೀಸ್, ಓಲ್ಡ್ ಏಜ್, ಜನ್ಮ, ಮೃತ್ಯು, ಜರ, ವ್ಯಾಧಿ. ಇದು ನಿಜವಾದ ಪ್ರಾಬ್ಲಮ್. ಮಾನವರು ಹೆಚ್ಚಿನ ಬುದ್ಧಿವನ್ನು ಹೊಂದಿದ್ದಾರೆ. ಎಸ್, ಓಕೆ. ಮತ್ತೆ ಇಲ್ಲಿ 5 ವಿಷಯ ಉಂಟು. ಯಾವುದೆಲ್ಲ? ಇದು ಇಂಟ್ರೊಡಕ್ಷನ್ ಉಂಟು. ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈಶ್ವರ ಅಂದ್ರೆ ಭಗವಂತ, ಇದು ಸುಪ್ರೀಂ ಗಾಡೆಡ್ ಕೃಷ್ಣ, ಈಶ್ವರ. ಮತ್ತೆ ಜೀವ, ನಾವು ಜೀವಿಗಳು, ಲಿವಿಂಗ್ ಎಂಟಿಟಿ. ಪ್ರಕೃತಿ, ಭೌತಿಕ ಪ್ರಕೃತಿ. ಮತ್ತೆ ಕಾಲ, ಟೈಮ್ ಫ್ಯಾಕ್ಟರ್.
ಮತ್ತೆ ನೆಕ್ಸ್ಟ್ ಬರುವಂಥದ್ದು ಕರ್ಮ. ಹಾಗಾಗಿ ಇದೆಂತಾಗ್ತದೆ ಅಂದ್ರೆ ಕರ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಎಂತ ಮಾಡ್ತಾನೆ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಿಮ್ಮ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ರೆ ನಿಮ್ಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗ್ಬೋದು. ಅದೇ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಂತ ಆಗ್ತದೆ, ನೀವು ಅಡಿಗೆ ಮಾಡುವಾಗ ಸಣ್ಣ ಈ ತರಕಾರಿ ಕಟ್ ಮಾಡುವಾಗ ಸ್ವಲ್ಪ ಎಂಥದ್ದು ಆಗ್ತದೆ, ಕೃಷ್ಣ ಕಡಿಮೆ ಮಾಡ್ತಾನೆ ಕರ್ಮವನ್ನು. ಎಸ್ ನೋಡಿ, ಆಧ್ಯಾತ್ಮಿಕ ಕ್ಲೇಶ, ಆದಿಭೌತಿಕ ಕ್ಲೇಶ, ಆದಿದೈವಿಕ ಕ್ಲೇಶ. ಎಸ್ ಓಕೆ, ಮೊದಲ ಅಧ್ಯಾಯದಲ್ಲಿ ಎಂತಂದ್ರೆ ಇಲ್ಲಿ ನೋಡಿ ಮೀ ಟು ವಿ. ಈ ದುರ್ಯೋಧನ ಎಂತಂದ್ರೆ ಮೀ ನಾನು, ಆದ್ರೆ ಅರ್ಜುನ ಎಂತ ವಿ ನಾವು. ನಮ್ಮ ಮೇನ್ ಪ್ರಾಬ್ಲಮ್ ಹೇಳಿದ ಪ್ರಭುಪಾದ ಇದೆ, ನಾನು ನನ್ನದು, ನಾನು ನನ್ನದು, ಅಹಂ ಮಮೇತಿ. ವೇದವ್ಯಾಸರು ಅಂತ ಹೇಳುವಂಥದ್ದು ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನವರು. ಆದ್ರೆ ವೇದವ್ಯಾಸರು ಹೇಳುವಂಥದ್ದು ನಾ ಅಹಂ ನಾ ಮಮ. ನಾವು ಇದಕ್ಕೆ ಬೇಲಿ ಹಾಕಿದ್ದೇವೆ. ಇದು ನಮ್ಮ ತುಂಬಾ ದೊಡ್ಡ ತಪ್ಪು. ದೊಡ್ಡ ತಪ್ಪು ಅಂದ್ರೆ ಹೇಗೆಂದ್ರೆ, ನಾನು ತುಂಬಾ ಬಾರಿ ಈ ಟ್ರೈನಲ್ಲಿ ನೋಡಿದ್ದೇನೆ, ತುಂಬಾ ಬಾರಿ ಆಗಿದೆ. ನನ್ನ ಪುಸ್ತಕ ವಿತರಣೆ ಮಾಡುವಾಗ ಹೇಗೆಂದ್ರೆ, ತಂದೆ ತಾಯಿ ಮಕ್ಕಳಿರ್ತಾರೆ, ಅವರು ಎಂತ ತಿಂತ ಇರ್ತಾರೆ, ಯಾರಾದ್ರೂ ಬರ್ತಾರೆ ಭಿಕ್ಷುಕರು, ಹಾಗೆ ಎಂತ ಮಾಡ್ತಾರೆ, ಅವರ ಮಗುವಿಗೆ ಕೊಡ್ತಾರೆ, ಅವನಿಗೆ ಕೊಡುವುದಿಲ್ಲ. ಈಗ ಹೇಗಂದ್ರೆ ಟಿಫಿನ್ ಅಲ್ಲಿ ಅವರೊಂದು 3 ಇದ್ರೆ ಒಂದು 10 ಚಪಾತಿ ಇರ್ತದೆ. 1-2 ಚಪಾತಿ ಕೊಟ್ರೆ ಎಂತ ಆಗ್ತದೆ, ಎಂತ ಹೋಗ್ತದೆ? ಯಾಕೆಂದ್ರೆ ನಾನು ನನ್ನ ಮಗ ಮಾತು ತಿನ್ಬೇಕು, ನನ್ನ ಮಗಳು ಮಾತು ತಿನ್ಬೇಕು, ಇದು ಒಳ್ಳೇದಲ್ಲ. ದುರ್ಯೋಧನ ಮೆಂಟಾಲಿಟಿ ಇದಿತ್ತು. ಹಾಗಾಗಿ ಈ ಮೆಂಟಾಲಿಟಿ ಒಳ್ಳೇದಲ್ಲ. ಅರ್ಜುನ ಮೆಂಟಾಲಿಟಿ ಅಂತ ನಾವು ನಾನು ಮೆಂಟಾಲಿಟಿ ಇರಬಾರ್ದು. ಎಸ್ ಓಕೆ, ಎಸ್ ಈಗ ಹರೇ ಕೃಷ್ಣ. ಎಸ್ ಒಂದು ನಿಮಿಷ, ಇಂಪಾರ್ಟೆಂಟ್ ನೋಡಿ, ಈ ಸಲ ಸ್ವಲ್ಪ ಚೇಂಜ್ ಮಾಡಿದ್ದೇನೆ. ಓಕೆ, ಹರೇ ಕೃಷ್ಣ. ಅಯ್ಯೋ, ಭಗವದ್ಗೀತಾ ಎಸ್ ಇಂಪಾರ್ಟೆಂಟ್ ಒಂದು ತೋರಿಸ್ತೇನೆ ನಿಮಗೆ ಪುಸ್ತಕದಿಂದ. ರೂಪ ಓಕೆ, ಓಕೆ, 4ನೇ ಅಧ್ಯಾಯ ಶ್ಲೋಕ ಎಸ್ ಓಕೆ, ಒಂದು ನಿಮಿಷ. 4ನೇ ಅಧ್ಯಾಯ ಎಸ್, ಎಲ್ಲ ರಿಪೀಟ್ ಮಾಡಿ, ಅನ್ಮ್ಯೂಟ್ ಮಾಡ್ತೇನೆ. ನಾನು ಹೇಳಿದ ಮೇಲೆ ರಿಪೀಟ್ ಮಾಡಬಹುದು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಸ ಏವಾಯ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಅಸೀಮೆ ಸಖಾ ಚೇತಿ ರಹಸ್ಯಂ ಏತತ್ ಉತ್ತಮಂ. ನೋಡಿ, ಇದನ್ನು ಹೇಳಿ ಮತ್ತೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೇನೆ. ಎಸ್, ಯಾಕೆ ಹೇಳಿದೆ ಅಂದ್ರೆ ತುಂಬಾ ಮುಖ್ಯ ಇದು.
ನೋಡಿ ಇಲ್ಲಿ ಎಂತ ಹೇಳ್ತಿದ್ದಾನೆ ಭಗವಂತ, ಪರಮ ಪ್ರಭುವಿನೊಂದಿಗೆ ಸಂಬಂಧ ಇರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದ್ರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದ್ರೂ ಈ ಶಾಸ್ತ್ರದ ಅಲೌಕಿಕ ರಹಸ್ಯ, ಭಗವದ್ಗೀತೆ ರಹಸ್ಯ, ಅದಕ್ಕೆ ನಾನು ಈ ಶ್ಲೋಕವನ್ನು ಹೇಳಿದ್ದೇನೆ. ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನೀವು ಕೂಡ ಬಂದಿದ್ದೀರಿ ರಹಸ್ಯವನ್ನು ಅರ್ಥ ಮಾಡ್ಲಿಕ್ಕೆ, ಹಾಗಾಗಿ ರಹಸ್ಯ ಸುಲಭದಲ್ಲಿ ಅರ್ಥವಾಗುವುದಿಲ್ಲ. ರಹಸ್ಯ ಸುಲಭದಲ್ಲಿ ಅರ್ಥ ಆಗುವುದಿಲ್ಲ. ಇಲ್ಲಿ ಅಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಮೂರ್ಖರಿಗೆ ಕೂಡ ಅರ್ಥ ಆಗ್ತದಂತೆ ರಹಸ್ಯ. ಆದ್ರೆ ತುಂಬಾ ಸ್ಕಾಲರ್, ತುಂಬಾ ಕಲ್ತವ, ಲರ್ನೆಡ್ ಸ್ಕಾಲರ್, ಸಂಸ್ಕೃತ ಪಂಡಿತ, ಅವನಿಗೆ ಅರ್ಥ ಆಗುದಿಲ್ಲ ಅಂತೆ ರಹಸ್ಯ. ಇದು ಹೇಗೆ? ಯಾಕೆಂದ್ರೆ ಈ ಇಲಿಟ್ರೇಟ್ ಅವನ ಪ್ರಜ್ಞೆ ಕೃಷ್ಣ ಪ್ರಜ್ಞೆ, ಹಾಗಾಗಿ ಅವನಿಗೆ ರಹಸ್ಯ ಅರ್ಥ ಆಗ್ತದೆ. ಇನ್ನೊಬ್ಬ ಸ್ಕಾಲರ್, ಪಂಡಿತ, ಸಂಸ್ಕೃತ ಪಂಡಿತ ಯಾರೇ ಇರಲಿ, ಅವನ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇಲ್ಲ, ಹಾಗಾಗಿ ಅವನಿಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಹೇಳುವಂತ, ಒನ್ ಕ್ಯಾನ್ ಅಟೈನ್ ದ ಪಾತ್ ಆಫ್ ಸೆಲ್ಫ್ ರಿಯಲೈಸೇಷನ್ ಥ್ರೂ ದ ಪಾತ್ ಆಫ್ ಭಕ್ತಿ ಯೋಗ, ವಿಚ್ ಇಸ್ ಕಾಲ್ಡ್ ರಹಸ್ಯಂ. ಎಸ್, ಈಗ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳಲು ಇಚ್ಛಿಸ್ತೇನೆ. ಒಂದು ನಿಮಿಷ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಎಸ್ ಇಂಟ್ರೊಡಕ್ಷನ್ ಅಲ್ಲಿ ಉಂಟು. ಎಸ್, ಹರೇ ಕೃಷ್ಣ. ಪ್ರಸ್ತಾವನೆ. ಎಸ್, 1 2 3 4. ಎಸ್, ನೋಡಿ ಇಲ್ಲಿ ಓದುವ. ಇದು ಪ್ರಸ್ತಾವನೆಯಲ್ಲಿ ಉಂಟು ಭಗವದ್ಗೀತಾ, ಹಾಗೆ ನಾವು ಪ್ರಸ್ತಾವನೆ ಕೂಡ ಓದಬೇಕು. ಇಲ್ಲಿ ನೋಡಿ, ಆದ್ದರಿಂದ ಭಗವದ್ಗೀತೆಯನ್ನು ಭಕ್ತಿ ಭಾವದಿಂದ ಸ್ವೀಕರಿಸಬೇಕು. ಯಾರೇ ಆಗಲಿ ತಾನು ಶ್ರೀಕೃಷ್ಣನಿಗೆ ಸಮಾನ ಎಂದಾಗಲಿ, ಅಥವಾ ಕೃಷ್ಣನು ಸಾಮಾನ್ಯ ವ್ಯಕ್ತಿ ಎಂದಾಗಲಿ, ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ ಎಂದಾಗಲಿ ಯೋಚಿಸಬಾರದು. ಕೃಷ್ಣನಿಗೆ ನಾವು ಸಮಾನ ಅಲ್ಲ, ಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ ಶ್ರೇಷ್ಠ ವ್ಯಕ್ತಿ ಅಲ್ಲ, ಅವ ದೇವೋತ್ತಮ ಪರಮಪುರುಷ. ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಅಥವಾ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರುವ ಅರ್ಜುನನು ಹೇಳುವಂತೆ, ನಾವು ತಾತ್ವಿಕವಾಗಿ ಆದರೂ, ಅಂದ್ರೆ ತಾತ್ವಿಕ ಅಂದ್ರೆ ಎಂತ, ಥಿಯರಿಟಿಕಲಿ, ಪ್ರಾಕ್ಟಿಕಲ್ ಆಗಿ ಈಗ ನಾವು ರೆಡಿ ಇಲ್ಲ ಕೃಷ್ಣನ ದೇವೋತ್ತಮ ಪುರುಷ ಹೇಳಲಿಕ್ಕೆ. ತಾತ್ವಿಕ, ಥಿಯರಿಟಿಕಲಿ ನಾವು ಆಕ್ಸೆಪ್ಟ್ ಮಾಡ್ಬೇಕಂತೆ. ತಾತ್ವಿಕ ಆದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪುರುಷನೆಂದು ಅಂಗೀಕರಿಸಬೇಕು. ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ಸೀಕ್ರೆಟ್. ಈಗ ನಿನ್ನೆ ಸಂಜೆ ಕೂಡ ನಾನು ಕ್ಲಾಸ್ ಮಾಡುವಾಗ ಹೇಳಿದ್ರು, ನಮಗೆ ಓದ್ತಾ ಇದ್ದೇವೆ, ಅರ್ಥ ಆಗ್ತಾ ಇಲ್ಲ. ಸೀಕ್ರೆಟ್ ಇಲ್ಲಿ ಉಂಟು, ಇದು ಸೀಕ್ರೆಟ್. ಇದರಿಂದ ನಮ್ಗೆ ಅರ್ಥ ಆಗ್ತದೆ. ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯನ್ನು ವಿನಯ ಭಾವದಿಂದ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಏಕೆಂದ್ರೆ ಅದು ಒಂದು ಮಹಾರಹಸ್ಯ. ಇಲ್ಲಿ ವಾಪಸ್ ಬಂದು ನೋಡಿ, ರಹಸ್ಯ. ಆಗ ಕೂಡ ನಾನು ಹೇಳಿದೆ, ರಹಸ್ಯ ಶ್ಲೋಕ ಹೇಳಿದೆ. ಎಸ್, ಹಾಗಾಗಿ ಈಗ ನಮ್ಮ ಮೇನ್ ಆಸ್ಪೆಕ್ಟ್ ಎಂತ, ನಾವು ತಾತ್ವಿಕ ಆದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪುರುಷ ಅಂಗೀಕರಿಸಬೇಕು. ಅಟ್ ಲೀಸ್ಟ್ ಥಿಯರಿಟಿಕಲಿ ಆಕ್ಸೆಪ್ಟ್ ಶ್ರೀಕೃಷ್ಣ ಆಸ್ ದ ಸುಪ್ರೀಂ ಪರ್ಸನ್ ಆಫ್ ಗಾಡ್. ಇದು ಮೇನ್ ಪಾಯಿಂಟ್. ಈಗ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಪ್ರಭುಪಾದ ಒಮ್ಮೆ ಗೀತಾ ಸಮಿತಿಗೆ ಹೋಗಿದ್ರು. ನಿಮ್ಗೆಲ್ಲರಿಗೂ ಗೊತ್ತುಂಟು, ಗೀತಾ ಅಂದ್ರೆ ಭಾರತದಲ್ಲಿ ಒಟ್ಟಿಗೆ 600 ಎಡಿಷನ್ ಉಂಟು ಭಗವದ್ಗೀತೆ. ಅದರಲ್ಲಿ 590 ಎಡಿಷನ್ ಬೋಗಸ್ ಎಡಿಷನ್. ನಾವು ಡೈರೆಕ್ಟ್ ಹೇಳ್ತೇವೆ ಬೋಗಸ್ ಎಡಿಷನ್ ಅಂತ. ಯಾಕೆ? ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಕೃಷ್ಣನ ಅಭಿಪ್ರಾಯ ಇಲ್ಲ. ಹಾಗೆ ಪ್ರಭುಪಾದನ್ನು ಕರೆದಿದ್ರು. ಗೀತಾ ಸಮಿತಿ ಅಂತ ಕಮಿಟಿ ಉಂಟು, 500 ಮಂದಿ ಯಾರೆಲ್ಲ ಭಗವದ್ಗೀತೆ ಬರೆದಿದ್ದಾರೆ ಅದನ್ನು ಕಮಿಟಿ ಮಾಡಿದ್ದಾರೆ. ಅಲ್ಲಿ ಪ್ರಭುಪಾದನ್ನು ಕರೆದರು ಸಮಿತಿ ಅಸೋಸಿಯೇಷನ್ಗೆ.
ಅಲ್ಲಿ ಒಂದು ದೀಪವನ್ನು ಹಚ್ಚಿದ್ರು ಅಷ್ಟೇ. ಪ್ರಭುಪಾದ ಆರ್ಗನೈಸರ್ ಹತ್ರ ಕೇಳಿದ್ರು, ಈಗ ಒಂದು ಪೊಲಿಟಿಕಲ್ ಮೀಟಿಂಗ್ ಇದ್ರೆ, ನಿಮ್ಗೆಲ್ಲರಿಗೂ ಗೊತ್ತುಂಟು, ಯಾವುದೇ ಪೊಲಿಟಿಕಲ್ ಪಾರ್ಟಿ ಹೆಸರು ಹೇಳೋದು ಬೇಡ, ಯಾವುದು ಪಾರ್ಟಿ, ಅಲ್ಲಿ ಫೋಟೋ ಇರ್ತದೆ, ಯಾವುದು ಪಾರ್ಟಿ ಲೀಡರ್, ಗಾಂಧಿದು, ನೆಹರುದು, ಸರ್ದಾರ್ ವಲ್ಲಭಾಯ್ ಪಟೇಲ್, ಈ ರೀತಿ ಎಲ್ಲ ಹೆಸರು ಇರ್ತದೆ. ಅಂದ್ರೆ ಅವ್ರದ್ದು ಫೋಟೋ ಇರ್ತದೆ ಪಾರ್ಟಿ ಮೀಟಿಂಗ್ ಆಗುವಾಗ. ಹಾಗಾಗಿ ಗೀತಾ ಸಮಿತಿ ಇಲ್ಲಿ ಮೀಟಿಂಗ್ ಇಟ್ಟಿದೆ, ಯಾವುದು ನಾವು ಎಕ್ಸೆಪ್ಟ್ ಮಾಡಬೇಕು? ಫೋಟೋ ಕೃಷ್ಣ ಅರ್ಜುನ ಒಂದು ಫೋಟೋ ಇರಬೇಕು. ಯಾಕೆಂದ್ರೆ ಗೀತೆ ಹೇಳಿದ ಯಾರು? ಕೃಷ್ಣ. ಯಾರಿಗೆ? ಅರ್ಜುನನಿಗೆ. ಅಟ್ಲೀಸ್ಟ್ ಸ್ಮಾಲ್ ಫೋಟೋ, ಸಣ್ಣ ಫೋಟೋ ಆದ್ರೂ ಇರಬೇಕು. ಯಾವುದು? ದೊಡ್ಡ ಫೋಟೋ, ಸಣ್ಣ ಫೋಟೋ. ಮತ್ತೆ ಪ್ರಭುಪಾದ ಕೇಳಿದ್ರೆ, ಯಾಕೆ ನೀವು ದೀಪವನ್ನು ಇಟ್ಟಿದ್ದೀರಿ? ಅವರಿಗೆ ಉತ್ತರ ಇಲ್ಲ. ಯಾಕೆಂದ್ರೆ ಅವರ ವಿಚಾರ ತಪ್ಪು ವಿಚಾರ. ಅಂದ್ರೆ ಎಂದ? ದೇವರು ನಿರಾಕಾರ, ದೇವರಿಗೆ ಆಕಾರ ಇಲ್ಲ. ಎಲ್ಲ ಅದೇ ಹೇಳಿರಲ್ಲ, 590 ಸಂಸ್ಥೆಗಳು ಅವರ ಥಿಂಕಿಂಗ್ ಇದೆ, ಭಗವಂತನಿಗೆ ಆಕಾರ ಇಲ್ಲ, ನಿರಾಕಾರ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಎಲ್ಲಿ ಹೇಳಿದ್ದಾನೆ ಭಗವದ್ಗೀತೆ ನಾನು ನಿರಾಕಾರ ಅಂತ? ಅವರಿಗೆ ಮಾತಿಲ್ಲ, ಸ್ಟಕ್ ಆದ್ರು. ಹೀಗೇಕಂದ್ರೆ 12ನೇ ಅಧ್ಯಾಯದಲ್ಲಿ 1, 2, 3 ಶ್ಲೋಕ, ಮತ್ತೆ 7ನೇ ಅಧ್ಯಾಯದಲ್ಲಿ 21 ಶ್ಲೋಕ, ನಾನು ನಿರಾಕಾರ ಅಲ್ಲ, ನಾನು ಪರ್ಸನ್, ಎಲ್ಲ ಜೀವಿಗಳಿಗೂ ಪರ್ಸನ್ ಅಂತ ಭಗವಂತಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ಈ ವಿಷಯವನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಎಸ್, ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಹೇಗಂದ್ರೆ ಈ ಎಲ್ಲ 590 ಸಂಸ್ಥೆಗಳು ಅವ್ರೆಂತ ಅಂದ್ರೆ ಹನಿ ಬಾಟಲ್ ಅನ್ನು ಹೊರಗೆಯಿಂದ ನಗ್ತಾ ಇದ್ದಾರೆ, ಜೇನುತುಪ್ಪ. ಆದ್ರೆ ಭಕ್ತಿ ಬಂದದವರು ಅವರೆಂತ ಮಾಡ್ತಾರೆ? ಹನಿಯನ್ನು ಓಪನ್ ಮಾಡಿ ಕುಡಿತಾ ಇದ್ದಾರೆ. ಎಸ್, ಇದಕ್ಕೆ ಹೇಳುವಂಥದ್ದು ಗೀತಾ ರಹಸ್ಯಂ. ಗೀತಾ ರಹಸ್ಯಂ ಅಂದ್ರೆ ಹನಿಯನ್ನು ನಾವು ಕುಡಿಬೇಕು, ಹೊರಗಿನ ನಾವು ನೆಕ್ಕುದಲ್ಲ. ಹೀಗೆ ಎಸ್. ಈಗ ಇನ್ನೊಂದು ಒಂದು ನಿಮಿಷ ಶ್ಲೋಕ. ಓಕೆ, ಎಸ್. ಈ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳುವಂಥದ್ದು ಶ್ಲೋಕ ಯಾವುದು? ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಅಂದ್ರೆ ಎಲ್ಲ ಈಶ್ವರ ಪರಮಕೃಷ್ಣ ಸಚಿದಾನಂದ, ಕೃಷ್ಣನ ಹೆಸರು ಸಚಿದಾನಂದ, ಸಚ್ಚಿತ್ತಾನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಹಾಗಾಗಿ ಕೃಷ್ಣ ನಮಗೆ ಎಂತ ಹೇಳುವಂಥದ್ದು ಭೌತಿಕ ದೇಹ ಅಲ್ಲ, ಅವನು ಸಚ್ಚಿದಾನಂದ ದೇಹದಲ್ಲಿ ಬರುವಂಥದ್ದು. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್, ಅವ ಅನಾದಿ, ಆದಿರ್ ಸರ್ವ ಕಾರಣ, ಎಲ್ಲ ಕಾರಣಗಳ ಕಾರಣ. ಈಗ ಹೆಚ್ಚಿನವರು ಹೇಳ್ತಾರೆ ಎಲ್ಲದಕ್ಕೂ ಸ್ಟಾರ್ಟ್ ಉಂಟಲ್ಲ, ಬಿಗಿನಿಂಗ್ ಉಂಟಲ್ಲ, ದೆನ್ ಮತ್ತೆ ಕೃಷ್ಣನಿಗೆ ಕೂಡ ಬಿಗಿನಿಂಗ್ ಇರಬೇಕು. ಮತ್ತೆ ಕೃಷ್ಣನಿಗೆ ಯಾಕೆ ಬಿಗಿನಿಂಗ್ ಇಲ್ಲ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವ ಈ ಪ್ರಭುಪಾದ ಹೇಳ್ತಾರೆ, ಬಿಕಾಸ್ ಕೃಷ್ಣ ಎಕ್ಸಿಸ್ಟ್ ಔಟ್ಸೈಡ್ ದ ಟೈಮ್ ಡೊಮೇನ್, ಕಾಲ. ಎಂತಂದ್ರೆ ಭೌತಿಕ ಲೋಕದಲ್ಲಿ ಮಾತ್ರ ಈ ಕಾಲ ಇರೋ, ಟೈಮ್ ಇರುವಂತದ್ದು. ಆಧ್ಯಾತ್ಮಿಕ ಲೋಕದಲ್ಲಿ ಟೈಮ್ ಇಲ್ಲ. ಈ ಭೌತಿಕ ಲೋಕದ ಮೆಟೀರಿಯಲ್ ವರ್ಲ್ಡ್ ಇಸ್ ಇನ್ಸೈಡ್ ದ ಟೈಮ್ ಡೊಮೇನ್. ಮತ್ತೆ ಈ ಭೌತಿಕ ಲೋಕದ ಹೊರಗೆ ಟೈಮ್ ಡೊಮೇನ್ ಇಲ್ಲ, ಅಲ್ಲಿ ಚೇಂಜ್ ಆಗುವುದಿಲ್ಲ. ಅದು ಸನಾತನ, ಅದು ಅವ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಹೇಗೆ ಅಂದ್ರೆ ಸೂರ್ಯ ಎಕ್ಸಾಂಪಲ್, ಸೂರ್ಯ ಸಂಜೆ ಆಗುವಾಗ ಅಸ್ತ ಆಗ್ತದೆ,
ಇದರ ಅರ್ಥ ಎಂತ? ಸೂರ್ಯ ಸತ್ತದಲ್ಲ, ಸೂರ್ಯ ಸತ್ತದಲ್ಲ. ಸಂಜೆ ವಾಸ ಆಯ್ತು, ಬೆಳಿಗ್ಗೆ ವಾಪಸ್ ಉದಯ ಆಗ್ತದೆ, ವಾಪಸ್ ಉದಯ ಆಗ್ತದೆ. ಅದೇ ರೀತಿ ಕೃಷ್ಣ ಈ ಲೋಕಕ್ಕೆ ಬರ್ತಾನೆ, ಅದೇ ರೀತಿ ಹೋಗ್ತಾನೆ. ಇದು ಸನಾತನ. ಮತ್ತೆ ಇನ್ನೊಂದು ವಿಷಯ ನಾವು ತಿಳಿಬೇಕು. ಈ ಬೈಬಲ್ ಅಲ್ಲಿ ಜೀಸಸ್ ಹೇಳುವಂಥದ್ದು ಎಂತ? ನಾನು ದೇವರ ಮಗ, ಐ ಆಮ್ ಸನ್ ಆಫ್ ಗಾಡ್. ಕುರಾನ್ ಅಲ್ಲಿ ಮೊಹಮ್ಮದ್ ಹೇಳುವಂಥದ್ದು ಐ ಆಮ್ ಫೋರ್ಫೆಟ್ ಆಫ್ ಗಾಡ್. ಫೋರ್ಫೆಟ್ ಅಂದ್ರೆ ಸೇವಕ, ಭಗವಂತನ ಸೇವಕ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ನಾನು ದೇವರು, ಐ ಆಮ್ ಗಾಡ್. ಹಾಗಾಗಿ ಭಗವಂತನ ಜನ್ಮ ಎಲ್ಲ ಇದೆ, ಜನ್ಮ ಕರ್ಮ ಎಲ್ಲವೂ ದಿವ್ಯ. ಎಸ್, ಈಗ ಈ ಶ್ಲೋಕವನ್ನು ತೋರಿಸ ನಿಮ್ಗೆ. ಒಂದು ನಿಮಿಷ, ದಿವ್ಯ ಜ್ಞಾನ, ಒಂದು ನಿಮಿಷ, ಇಲ್ಲಿ ಉಂಟು. ಎಸ್ ನೋಡಿ, ಎಸ್, ಈ ಶ್ಲೋಕವನ್ನು ಎಲ್ಲರೂ ನನ್ನೊಟ್ಟಿಗೆ ಓದಿ. ಇದಾದ ಮೇಲೆ ಈಗ ಮಾಡ್ತೇನೆ ಕ್ಲಾಸ್, ಫಸ್ಟ್ ಅಧ್ಯಾಯ. ಓಕೆ, ಎಸ್. ಹರೇ ಕೃಷ್ಣ. ಎಲ್ಲರೂ ರಿಪೀಟ್ ಮಾಡಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್. ಹರೇ ಕೃಷ್ಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯಾವೇತಿ ತತ್ವತಃ ದೇಹಂ ಪುನರ್ಜನ್ಮ ಏತಿ ಮಾಮೇತಿ ಸ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಅವರು ದೇಹ ತ್ಯಾಗ ಮಾಡಿದ ಮತ್ತೆ ಈ ಐಕ್ಯ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಎಸ್. ಈಗ ಇದಕ್ಕೆ ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ. 2 ವಿಡಿಯೋ ಉಂಟು, 2 ವಿಡಿಯೋ ತೋರಿಸಿ. ಒಂದು ನಿಮಿಷ. ಓಕೆ, ಇದೆಲ್ಲ ಯಾಕೆ ಅಂದ್ರೆ ಮಾಡುವಂಥದ್ದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ, ಕೃಷ್ಣ ಎಂತ ಅಂತ. ಈ ಅಂಡರ್ಸ್ಟ್ಯಾಂಡಿಂಗ್ ಬರದೆ ಎಂತಾಗ್ತದೆ ನಮ್ಗೆ? ಎಸ್, ಭಗವದ್ ಅರ್ಥ ಆಗುದಿಲ್ಲ. ಎಸ್, ಒಂದು ನಿಮಿಷ ತೋರಿಸ್ತೇನೆ. ಎಸ್, ನೋಡಿ, ಒಂದು ನಿಮಿಷ. ಅಯ್ಯೋ, ಸ್ವಲ್ಪ ಇದಾಯ್ತು ನೋಡಿ. ಅಯ್ಯೋ, ಇಲ್ಲಿ ನೀವು ಕಾಣ್ತೀರಿ. ಇದು ಹೇಗಂದ್ರೆ ಕೃಷ್ಣ ಹುಟ್ಟುವಾಗ ಶಂಖಚಕ್ರ ಗದಾಪದ್ಮದಲ್ಲಿ ಹುಟ್ಟಿದ್ರು, ನಮ್ಮಾಗೆ ಹುಟ್ಟಿದಲ್ಲ, ನಾರಾಯಣ ಫಾರ್ಮಲ್ಲಿ ಹುಟ್ಟಿದ್ರು. ಮತ್ತೆ ನೋಡಿ, ಮತ್ತೆ ಅವರು ಹೇಳುವಂತ ನೀನು ಮಗುವಾಗ ಅಂತ. ಇದು ಜೈಲಿದು ಮಗುವಾಗ. ನೋಡಿ, ಯಾವ್ದಾದ್ರು ಮಕ್ಕಳಿಗೆ, ನಿಮ್ಗೆ ಎಲ್ಲ ಮಕ್ಕಳನ್ನ ಎತ್ತಿದವರು, ಮಗುವಿಗೆ ಕೂದಲಿರ್ತದ, ಕೃಷ್ಣನಿಗೆ ಕರ್ಲಿ ಹೇರ್ ಇತ್ತು. ಯಾವ್ದಾದ್ರು ಮಗುವಿಗೆ ಹಲ್ಲಿರ್ತದ, ಕೃಷ್ಣನಿಗೆ ಹಲ್ಲಿತ್ತು. ಹಾಗಾಗಿ ನಮ್ಮ ಹುಟ್ಟು ಮತ್ತೆ ದೇವರ ಹುಟ್ಟಿಗೆ ನಾವು ಹೋಲಿಸಬಾರ್ದು. ಎಸ್, ನೋಡಿ, ಇದನ್ನು ತಿಳಿಸ್ತೇನೆ. ಇದು ಹೇಗಂದ್ರೆ ಫುಲ್ ಲೈಟ್ ಅಲ್ಲಿ ಇತ್ತು. ಮತ್ತೆ ನೋಡಿ, ಇದು ಯಮುನಾ ಹೆಲ್ಪ್ ಮಾಡಿದ್ಲು. ಯಾರು? ಯಮುನಾ ದಾರಿ ತೋರಿಸಲು. ವಸುದೇವ
ವೃಂದಾವನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಅನಂತ ಶೇಷ ಕೂಡ ಅಲ್ಲಿ ನೋಡಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅಂತಂದ್ರೆ ಎಲ್ಲ ಚೈನ್ ಅನ್ನು ಬ್ರೇಕ್ ಮಾಡಿ, ಎಲ್ಲ ಚೈನ್ ಜೈಲಿದು ಎಲ್ಲ ಚೈನ್ ಬ್ರೇಕ್ ಆಯ್ತು. ಎಸ್, ಒಂದು ನಿಮಿಷ ಇನ್ನೊಂದು ತೋರಿಸ್ತೇನೆ. ಒಂದು ನಿಮಿಷ, ಇನ್ನೊಂದು ವಿಡಿಯೋ. ಓಕೆ ಓಕೆ ನೋಡಿ, ಕೃಷ್ಣನ್ ಸುಪ್ರಿಮಸಿ ಇನ್ನೊಂದು. ಕೃಷ್ಣ ಕಾಲಿ ಹೇಳುವುದಲ್ಲ, ಕೃಷ್ಣ ಮಾಡಿ ತೋರಿಸ್ತಾನೆ. ಹಾಗಾಗಿ ನೋಡಿ, ಇದೆಂತಂದ್ರೆ ಕೃಷ್ಣ ಮಣ್ಣು ತಿನ್ನುವಂಥದ್ದು, ಬ್ರಹ್ಮಾಂಡ ಘಾಟ್ ಬೃಂದಾವನದಲ್ಲಿ ಉಂಟು. ಹಾಗಾಗಿ ಯಶೋದೆ ಬಾಯಲ್ಲಿ ನೋಡುವಂಥದ್ದು ನೋಡಿ. ಸಾರಿ ನೋಡಿ, ಹಾಗಾಗಿ ಕೃಷ್ಣ ಎಂತ ಅಂದ್ರೆ ನಮ್ಮಾಗೆ ಅಲ್ಲ, ಬಾಯಲ್ಲಿ ಎಲ್ಲ ಬ್ರಹ್ಮಾಂಡ ನೋಡಿಲ್ಲ ಅವಳು. ಹಾಗಾಗಿ ನಾವು ಥಿಯರಿಟಿಕಲ್ ಕೃಷ್ಣನ ಆಕ್ಸೆಪ್ಟ್ ಮಾಡಬೇಕು, ಮತ್ತೆ ನಮಗೆ ಭಗವದ್ ಅರ್ಥ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ನಾನು ವಿಡಿಯೋ ನಿಮಗೆ ತೋರಿಸಿದೆ. ಎಸ್, ಮತ್ತೆ ಕೃಷ್ಣ ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಈಗ ಸಾರಥಿಯಾಗಿ ಒಪ್ಪಿದ ಯಾರಿಗೆ? ಅರ್ಜುನನಿಗೆ. ಇದು ಹೇಗೆ? ಔಟ್ ಆಫ್ ಲವ್, ಪ್ರೀತಿಯಿಂದ. ಆಲ್ದೋ ಕೃಷ್ಣ ಬಿಕಮ್ಸ್ ಡ್ರೈವರ್ ಆಫ್ ಅರ್ಜುನ ಔಟ್ ಆಫ್ ಲವ್, ಆದ್ರೆ ಅವ ಎಂತಂದ್ರೆ ಅದು ವಾಲಂಟಿಯರ್ ಒಂದು, ಅಂದ್ರೆ ಫೋರ್ಸ್ ಮಾಡಲಿಲ್ಲ. ಈಗ ನಾವು ಕೆಲವೊಮ್ಮೆ ನಾವಾಗಿ ಯಾವುದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಅದು ವಾಲಂಟರಿ ಸರ್ವಿಸ್, ಫೋರ್ಸ್ ಮಾಡೋದಲ್ಲ ಇನ್ನೊಬ್ಬರು ನಮ್ಮನ್ನು. ಅದೇ ರೀತಿ ಕೃಷ್ಣನನ್ನು ಅರ್ಜುನ ಫೋರ್ಸ್ ಮಾಡಲಿಲ್ಲ,
ಯಾಕೆಂದ್ರೆ ಅವನ ಪ್ರೀತಿಯ ಗೆಳೆಯ. ಎಸ್, ಈಗ ಪ್ರೆಸೆಂಟೇಷನ್ ಹೋಗುವ, ಈಗ ಸ್ಟಾರ್ಟ್ ಮಾಡುವ. ಓಕೆ, ಕೃಷ್ಣ ಚೈತನ್ಯ. ಎಸ್, ಫಸ್ಟ್ ಓಕೆ. ನೋಡಿ, ತುಂಬ ಹೇಳಿಕೊಂಡು ಆದರೆ ಸಮಯದ ಅಭಾವ ಕಾರಣ ನಾನು ಈಗ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಚಾಪ್ಟರ್. ಇದೆಲ್ಲ ನಾವು ನಿನ್ನೆ ಮಾಡಿದ್ದೇವೆ. ಇದೆಲ್ಲ ಆಗಿದೆ. ಇದು ಕೂಡ ಆಯಿತು. ನಾನು ಗೀತ ಫಸ್ಟಿಗೆ ಮಾಡಿದೆ ನಿಮಗೆ. ಎಸ್, ಈಗ ನಾವು ಅಧ್ಯಾಯಕ್ಕೆ ಬರುವ. ಅರ್ಜುನ ವಿಷಾದ ಯೋಗ. ಎಸ್, ಈಗ ಸ್ಟಾರ್ಟ್ ಮಾಡುವ ಮುಂಚೆ ನಿಮಗೆ ಟೋಟಲ್ ಕ್ಲಿಯರ್ ಪಿಕ್ಚರ್ ಕೊಡ್ತೇನೆ. ಯಾಕೆಂದ್ರೆ ಫಸ್ಟ್ ಚಾಪ್ಟರ್ ಜಾಸ್ತಿ ಇಲ್ಲ, ಅದು ನಿಮಗೆ ಸ್ವಲ್ಪ ಐಡಿಯಾ ಕೊಡ್ತೇನೆ ಫಸ್ಟ್ ಚಾಪ್ಟರ್ ಎಂತ ಅಂತ. ಎಸ್, ನೋಡಿ, ಫಸ್ಟ್ ಶ್ಲೋಕದಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಕೇಳುವಂಥದ್ದು ಯಾರ ಹತ್ರ? ಸಂಜಯನ ಹತ್ರ. ಅಂದ್ರೆ ನನ್ನ ಮಕ್ಕಳು ಮತ್ತು ಪಾಂಡವರು ಎಂತ ಮಾಡ್ತಾ ಇದ್ದಾರೆ ಕುರುಕ್ಷೇತ್ರದಲ್ಲಿ. ಮತ್ತೆ 2ನೇ ಶ್ಲೋಕದಿಂದ 11ನೇ ಶ್ಲೋಕ ದುರ್ಯೋಧನ ಪಾಂಡವರ ಸೈಡ್ ಯಾರಿದ್ದಾರೆ ಅದನ್ನು ಹೇಳ್ತಾನೆ, ಮತ್ತೆ ಅವನ ಸೈಡ್ ಯಾರಿದ್ದಾರೆ ಅದನ್ನು ಹೇಳ್ತಾನೆ. 2ರಿಂದ 11 ಶ್ಲೋಕ. ಮತ್ತೆ 12ರಿಂದ 19 ಶ್ಲೋಕ ಈ ಪಾಂಡವರ ಶಂಕ ಊದುವಿಕೆಯಿಂದ ಈ ಕೌರವರ ಹೃದಯ ಚೂರು ಚೂರು ಆಗುವಂಥದ್ದು. ಪ್ಯೂರಿಟಿ ಇಸ್ ಅ ಫೋರ್ಸ್. ಇವರು ತುಂಬಾ ಪಾಂಡವರು ಸತ್ಯ ಧರ್ಮ ದಾರಿಯಲ್ಲಿ ಇದ್ದದ್ದು. ಹಾಗಾಗಿ ಅವರ ಶಂಕನಾದದಿಂದ ಅವರ ಹೃದಯ ಎಲ್ಲ ಚೂರು ಚೂರಾಯಿತು. ಅದು 12ರಿಂದ 19. ಮತ್ತೆ 20ರಿಂದ 27 ಅರ್ಜುನ ಈ ಸೇನೆಯನ್ನು ನೋಡ್ತಾನೆ, ಆರ್ಮಿಯನ್ನು ಅಬ್ಸರ್ವ್ ಮಾಡ್ತಾನೆ. ಮತ್ತೆ 28ರಿಂದ 46 ಅರ್ಜುನ ರೀಸನ್ ಕೊಡ್ತಾನೆ, 4 ರೀಸನ್ ಕೊಡ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ. ಯಾವುದೆಲ್ಲ ರೀಸನ್? ಅದು ಫಸ್ಟ್ ರೀಸನ್ ದಯೆ, ಅವನ ಈ ರಿಲೇಟಿವ್ಸ್ ಸಂಬಂಧಿಕರ ಮೇಲೆ ದಯೆ ಅವನಿಗೆ. 2ನೇ ರೀಸನ್, ನಾನು ಯುದ್ಧದಲ್ಲಿ ಗೆದ್ರೂ ಕೂಡ ನನಗೆ ಸುಖವಿಲ್ಲ. 3ನೇ ರೀಸನ್, ಪಾಪ ಹಿಡಿಯುತ್ತದೆ. 4ನೇ ರೀಸನ್ ಎಂತ ಹೇಳ್ತಾನೆ? ಕುಟುಂಬ ಸಮಾಜ ನಾಶ ಆಗ್ತದೆ. ಮತ್ತೆ ಲಾಸ್ಟ್ 44ರಿಂದ 46 ಶ್ಲೋಕ ಹೇಳುವಂಥದ್ದು ನಾನು ಯುದ್ಧ ಮಾಡುವುದಿಲ್ಲ. ಇದು ಮೊದಲ ಅಧ್ಯಾಯ. ಹಾಗಾಗಿ ಮೊದಲ ಅಧ್ಯಾಯದಲ್ಲಿ ಜಾಸ್ತಿ ಇಲ್ಲ, ಸ್ವಲ್ಪ ಇರುವಂಥದ್ದು. ನಿಜವಾಗಿ ಗೀತೆ ಸ್ಟಾರ್ಟ್ ಆಗುವಂಥದ್ದು 2ನೇ ಅಧ್ಯಾಯದಿಂದ. ಎಸ್, ಅರ್ಜುನ ದುಃಖದ ಯೋಗ. ಎಸ್, ಈಗ ನೋಡಿ 3 ಚಿತ್ರ ಉಂಟು ಇಲ್ಲಿ. ಒಂದು ಧೃತರಾಷ್ಟ್ರ, ಅರ್ಜುನ, ದುರ್ಯೋಧನ. ಧೃತರಾಷ್ಟ್ರ ಅಂದ್ರೆ ತಮೋಗುಣ, ಅರ್ಜುನ ಅಂದ್ರೆ ಸತ್ವಗುಣ, ದುರ್ಯೋಧನ ರಜೋಗುಣ. ಹೇಗಂದ್ರೆ ತಮೋಗುಣ ಅಂದ್ರೆ ಅಂಧಕಾರ. ಇವನಿಗೆ ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ, ಆಧ್ಯಾತ್ಮಿಕದಲ್ಲೂ ಕೂಡ ಕಣ್ಣು ಕಾಣ್ತಾ ಇರಲಿಲ್ಲ. 2 ಭೌತಿಕವಾಗಿ ಕಣ್ಣು ಕಾಣ್ತಾ ಇಲ್ಲ, ಆಧ್ಯಾತ್ಮಿಕ ಕೂಡ ಇಲ್ಲ. ಇವ ರಜೋಗುಣ. ರಜೋಗುಣ ಅಂದ್ರೆ ಪ್ಯಾಷನ್, ಬೇಕು 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 ಬೇಕು, ಎಷ್ಟು ಬೇಕು 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 ಬೇಕು, ಮನಿ ಮನಿ ಮನಿ, ಸ್ವೀಟರ್ ದನ್ ಹನಿ. ಹಣದಿಂದ ಮತ್ತೆ ರಾಜ್ಯದಿಂದ. ಇದು ರಜೋಗುಣ, ರಾಜಸಿಕ. ಸತ್ವಗುಣ ಅಂದ್ರೆ ನೋಡಿ, ಅವನಿಗೆ ಲೈಫ್ ಪೂರ್ತಿ ಅವ್ರು ಕಷ್ಟಪಟ್ಟದ್ದು, ಆದ್ರೂ ಕೂಡ ಅವನಿಗೆ ಬೇಜಾರಿಲ್ಲ. ಇದು ಸತ್ವಗುಣ. ಹಾಗಾಗಿ ತಮೋಗುಣ, ರಜೋಗುಣ, ಸತ್ವಗುಣ. ಮೊದಲ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಸ್ಸವ ಮಾಮಕ ಪಾಂಡವಶ್ಚೈವ
ಕಿಂ ಅಕುರ್ವತ ಸಂಜಯ ಎಂತಂದ್ರೆ ಧೃತರಾಷ್ಟ್ರ ಕೇಳುವಂತ ಸಂಜಯನ ಹತ್ರ, ಧರ್ಮಕ್ಷೇತ್ರ ಅನ್ನೋ ಕುರುಕ್ಷೇತ್ರದಲ್ಲಿ ಯಾರು ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಅವ್ರು ಎಂತ ಮಾಡ್ತಿದ್ದಾರೆ ನೋಡಿ. ಈಗ ಹೇಗಂದ್ರೆ ಸಪೋಸ್ ಈಗ ನಿಮ್ಮ ಮಗ ಸ್ಟೇಡಿಯಂಗೆ ಹೋಗಿದ್ದಾನೆ ಕ್ರಿಕೆಟ್ ಆಡ್ಲಿಕ್ಕೆ, ಮತ್ತೆ ನೀವು ಕೇಳಿದ್ರೆ ಮಗ ನೀನು ಎಂತ ಮಾಡಿದ, ಸ್ಟೇಡಿಯಂ ಹೋಗಿ ಕ್ರಿಕೆಟ್ ಆಡ್ಬೇಕು. ಅದೇ ರೀತಿ ಯುದ್ಧಕ್ಕೆ ಹೋಗಿದ್ದಾರೆ ಕುರುಕ್ಷೇತ್ರಕ್ಕೆ, ಯುದ್ಧ ಮಾಡ್ಬೇಕು. ಎಂತ ಮೂರ್ಖ ಪ್ರಶ್ನೆ. ಮತ್ತೆ ನೋಡಿ, ಅವ ಮಾಮಕ ಪಾಂಡವ, ಅವನ ಮಕ್ಕಳನ್ನು ಮಾಮಕ. ಆಕ್ಚುಲಿ ಅವರು ಕೂಡ ಕೌರವರೇ, ಕುರು ಡೈನಾಸ್ಟಿಗೆ ಸೇರಿದವರು, ಅವರು ಕೂಡ ಕೌರವರು. ಆದ್ರೆ ಇವು ಸಪರೇಟ್ ಮಾಡಿದ್ರು ಯಾರು, ಧೃತರಾಷ್ಟ್ರ. ಮಾಮಕ ಪಾಂಡವ ಶೈವ ಕಿಂ ಅಕುರ್ವತ ಸಂಜಯ್, ಎಂತ ಮಾಡ್ತಿದ್ದಾರೆ. ಎಸ್, ಇಲ್ಲಿ ಒಂದು ಮುಖ್ಯ ಪಾಯಿಂಟ್, ಇದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನೋಡಿ. ಇಲ್ಲಿ ಸಂಜಯ್ ಇದ್ದಾನೆ, ಸಂಜಯ ವೇದವ್ಯಾಸರ ಶಿಷ್ಯ. ಈಗ ನಾವು ದೊಡ್ಡದು ಜಂಬ ಗುಚ್ತೇವೆ. ಎಂತ ಜಂಬ ಗುಚ್ಚುವಂಥದ್ದು, ನಮ್ಮ ಸೋ ಕಾಲ್ಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಅಂತ ಪ್ರಭುಪಾದ ಹೇಳ್ತಾರೆ. ಹಿಂದೆ ಕೂಡ ಅಡ್ವಾನ್ಸ್ಮೆಂಟ್ ಇತ್ತು, ಇಲ್ಲಿಗಿಂತ ಜಾಸ್ತಿ ಇತ್ತಂತೆ. ಈಗ ನೋಡಿ, ಸಂಜಯ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಕುರುಕ್ಷೇತ್ರದಲ್ಲಿ ಎಂತ ಆಗ್ತಾ ಉಂಟು ನೋಡ್ತಾ ಇದ್ದಾನೆ. ಈಗ ನಮಗೆ ಟಿವಿಯಲ್ಲಿ ನೋಡ್ಲಿಕ್ಕೆ ಆಗುವಂಥದ್ದು, ಟಿವಿ ಅಗತ್ಯವೇ ಇಲ್ಲ, ಟೆಲಿವಿಷನ್ ಇದಕ್ಕೆ ಹೇಳುವಂಥದ್ದು ಅಡ್ವಾನ್ಸ್ಮೆಂಟ್. ಪ್ರಭುಪಾದ ಹೇಳ್ತಾರೆ, ಯುವರ್ ಟಿವಿ ಟೆಲಿವಿಷನ್ ಬಡ್ ಫ್ಯಾಕ್ಟ್ರಿಯಲ್ಲಿ ನಾವು ತುಂಬಾ ನಾಯಿಯಾಗೆ ದುಡಿಬೇಕು, ಮತ್ತೆ ಅದ್ರಲ್ಲಿ ತುಂಬಾ ನಮ್ಗೆ ಎಫೆಕ್ಟ್ ಕೂಡ ಉಂಟು. ಈಗ ಪ್ರಭುಪಾದ ಹೇಳುವಂಥದ್ದು ಇನ್ನೊಂದು ಎಕ್ಸಾಂಪಲ್ ಪ್ರಭುಪಾದ ಹೇಳ್ತಾರೆ, ಏರೋಪ್ಲೇನ್. ನಿಮ್ಮ ಏರೋಪ್ಲೇನ್ಗೆ ನೀವು ಅಷ್ಟು ಕಷ್ಟಪಟ್ಟೆಲ್ಲ ಮಾಡ್ತೀರಿ, ಮತ್ತೆ ಅದಕ್ಕೆ ಪ್ಯೂರ್ ಪೆಟ್ರೋಲ್ ಎಲ್ಲ ಬೇಕು. ಎಲ್ಲಿ ತನಕ ಅದು ಮೇಲೆ ಹಾರ್ಬೋದು, ಪೆಟ್ರೋಲ್ ಖಾಲಿ ಆದರೂ ಕೆಳಗೆ ಬರ್ಬೇಕಂತೆ ಪ್ರಭುಪಾದ ಹೇಳ್ತಾರೆ. ಆದ್ರೆ ಕೃಷ್ಣ ಸೃಷ್ಟಿ ಮಾಡಿದ್ದೇನೆ ಯಾವುದು, ವೀನಸ್, ಜುಪಿಟರ್, ಪ್ಲೂಟೋ, ಮಾರ್ಸ್, ಇದೆಲ್ಲ ಅಂದ್ರೆ ಕೆಳಗೆ ಬರ್ಬೇಕಂತ ಇಲ್ಲ. ಕೃಷ್ಣನ ಸೃಷ್ಟಿ ಹಾಗೆ, ನಮ್ಮ ಸೃಷ್ಟಿ ಹಾಗೆ ಅಲ್ಲ. ನಮ್ಮ ಸೃಷ್ಟಿ ಹೇಗಂದ್ರೆ, ಈ ವಿಜ್ಞಾನಿಗಳು ಒಂದು ವಿಷಯ ಹೇಳ್ತೇನೆ. ವಿಜ್ಞಾನಿಗಳು ಚೆನ್ನೈಯಲ್ಲಿ ಅವರು ಚಾಲೆಂಜ್ ಮಾಡಿದ್ರು, ನಾವು ಮಳೆ ಭರಿಸ್ತೇವೆ ಅಂತ. ಅದಕ್ಕೆ 1 ಕೋಟಿ ಖರ್ಚು ಮಾಡಿದ್ರು. 1 ಕೋಟಿ ಖರ್ಚು ಮಾಡಿ ಮಳೆಯನ್ನು ಭರಿಸಿದ್ರು. ಎಷ್ಟು? 1 ಬಕೆಟ್ ಮಳೆ. ಆರ್ಟಿಫಿಷಿಯಲ್ ರೈನ್ ಅವರ ಈ ಮಳೆ ಆರ್ಟಿಫಿಷಿಯಲ್. 1 ಬಕೆಟ್ ನೀರು ಬಂತು. ಅದೇ ಭಗವಂತ ಎಷ್ಟು ಕೊಡ್ತಾನೆ ಮಳೆ? ಅನ್ಲಿಮಿಟೆಡ್. ಮತ್ತೆ ಅದಕ್ಕೆ 1 ಕೋಟಿ ಖರ್ಚು ಆಯ್ತು. ಅದು ರಿಯಲ್ ಪೇನ್. ಭಗವಂತ ನೋಡಿ ಮಳೆ ಕೊಡುವಾಗ ಎಂತ ಖರ್ಚು ಆಗೋದು ಇಲ್ಲ. ಹಾಗಾಗಿ ನಾವೆಂತ ಅಂದ್ರೆ ಹೇಳುವಂಥದ್ದು ಈಗ ಹೇಗಂದ್ರೆ, ನಾವು ಎಲ್ಲ ಕಂಟ್ರಿ ವಿ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ವೆಪನ್ ಇಂದ ಮಾಡಿದ ದೊಡ್ಡ ಜಂಬ ಕೊಚ್ಚಬೇಕಂತ ಇಲ್ಲ. ಯಾಕೆಂದ್ರೆ ಈ ಹಿರೋಶಿಮಾ ಮತ್ತೆ ನಾಗಸಾಕಿ 1945 ಅಲ್ಲಿ ಹಾಕಿದ್ದು ಆ ಜಾಗದಲ್ಲಿ ಈಗ ಕೂಡ ಎಂತ ಗ್ರೋ ಆಗ್ತಾ ಇಲ್ಲ ಅಲ್ಲಿ ಎಂತ ಕೂಡ. ಆದ್ರೆ ಈ ಮೊದಲ ಸ್ಕಂದ ಭಾಗವತಮಲ್ಲಿ ಈ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಅರ್ಜುನ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಈ ಅವನದು ಕೂಡ ಬ್ರಹ್ಮಾಸ್ತ್ರ ಇತ್ತು. ಈ ಬ್ರಹ್ಮಾಸ್ತ್ರ ಎಂತ ಅಂದ್ರೆ ಖಾಲಿ ಆ ಮನುಷ್ಯನಿಗೆ ಮಾತ್ರ ಅಟ್ಯಾಕ್ ಮಾಡುವಂಥದ್ದು, ಬೇರೆ ಯಾರು ಕೂಡ ಹಾರ್ಮ್ ಮಾಡುವುದಿಲ್ಲ. ಖಾಲಿ ಮಂತ್ರದಿಂದ ನೋಡಿ ಇಂಥದ್ದೆಲ್ಲ ಉಂಟು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ಸೋ ಕಾಲ್ಡ್ ನ್ಯೂಕ್ಲಿಯರ್ ವೆಪನ್ ಆ ಬ್ರಹ್ಮಾಸ್ತ್ರ ಎದುರು ಏನೂ ಅಲ್ಲ ಅಂತೆ, ಏನೂ ಅಲ್ಲ. ಅದು ನಾವು ತುಂಬಾ ಜಂಬಗೊಳಿಸ್ತೇವೆ. ಹೇಗೆಂದ್ರೆ ಭಗವಂತ ಮಳೆ ಬೀರಿಸುವಾಗ ಅದಕ್ಕೆ ಲೆಕ್ಕ ಇಲ್ಲ. ಅದು ನಾವು 1 ಬಕೆಟ್ ಅನ್ನು ಬೀರಿಸಿ ನಾವು ದೊಡ್ಡ ಮಾತಾಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಎಂತ ಸಂಜಯನಿಗೆ ದಿವ್ಯ ದೃಷ್ಟಿ ಇತ್ತು. ಇದು ಎಂತ ಜಸ್ಟ್ ಮಂತ್ರದಿಂದ ಅಲ್ಲಿ ಯಾವುದನ್ನು ನೋಡ್ತಾ ಇದ್ದ. ಇಂಥದೆಲ್ಲ ಸಟಲ್ ಸೈನ್ಸ್ ಎಲ್ಲ ಶಾಸ್ತ್ರದಲ್ಲಿ ಉಂಟು. ಆದ್ರೆ ನಮ್ಮ ಸೋಕಾಲ್ಡ್ ವಿಜ್ಞಾನಿಗಳು ಸ್ವಲ್ಪ ಆಚೆ ಮಾಡಿ ಅದನ್ನು ಜಂಬಗೊಳಿಸ್ತಾರೆ. ಎಸ್, ಹಾಗೆ ಇದು ಹೇಳುವಂತ ವಿಷಯ ತುಂಬಾ ಮುಖ್ಯ. ಎಸ್, ಈಗ ನೋಡಿ ಇಲ್ಲಿ ಈಗ 3 ಸೀನ್. ಫಸ್ಟ್ ಇದು ಧರ್ಮಕ್ಷೇತ್ರ, ನೆಕ್ಸ್ಟ್ಗೆ ಎಸ್ ನೋಡಿ. ಈಗ ಹೇಗಂದ್ರೆ ನಾವು ಮನೆ ಗೃಹ ಪ್ರವೇಶ ಮಾಡುವಾಗ ಹಾಲನ್ನು ಕುದಿಸ್ತೇವೆ, ಅಂದ್ರೆ ಶುಭಕರ. ಧರ್ಮಕ್ಷೇತ್ರ ಅಂದ್ರೆ ಪವಿತ್ರವಾದ
ಜಾಗ ಯಾವುದು? ಕುರುಕ್ಷೇತ್ರ. ಮತ್ತೆ ಮಾಮಕ ಪಾಂಡವ, ಈಗ ಹಾಲಿಗೆ ನಾವು ಲಿಂಬೆಹಣ್ಣು ಹಿಂಡಿದ್ರೆ ಎಂತ ಆಗ್ತದೆ? ಹಾಲು ಹೊಡಿತಾರೆ. ಹಾಗಾಗಿ ಯಾರು ಮಾಡಿ ಲಿಂಬೆಹಣ್ಣು ಯಾರು ಹಿಂಡಿದ್ದು? ಧೃತರಾಷ್ಟ್ರ ಮತ್ತೆ ದುರ್ಯೋಧನ. ಕೌರವವನ್ನು ಸಪರೇಟ್ ಮಾಡಿದ ಅವರೇ. ಮತ್ತೆ ಕಿಮ್ಮ ಕ್ರೋಧ, ಅದು ಹಿಂಡಿದ್ರೆ ಎಂತ ಆಗ್ತದೆ? ಅದು ರಸಗುಲ್ಲ ಆಗ್ತದೆ. ಹಾಗಾಗಿ ಕಿಮ್ಮ ಕ್ರೋಧ ಲಿಂಬೆಹಣ್ಣು ಹಿಂಡಿದ್ರೆ ಈಗ ಅದು ರಸಗುಲ್ಲ ಆಗಿದೆ ಅಷ್ಟೇ. ಎಸ್. ಈಗ ಇದು ದುರ್ಯೋಧನ, ಇದು ದ್ರೋಣಾಚಾರ್ಯ ಗುರು. ಈಗ ಹೇಳುವಂತ ದುರ್ಯೋಧನ, ಆಚಾರ್ಯ ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಅಂದ್ರೆ ದ್ರೋಣಾಚಾರ್ಯ ಮತ್ತೆ ದೃಪದ ಇಬ್ಬರು ಫ್ರೆಂಡ್ಸ್, ಅವರು ಕ್ಲಾಸ್ಮೇಟ್ಸ್ ಆಗಿದ್ರು. ಕ್ಲಾಸ್ಮೇಟ್ಸ್ ಆಗುವ ಅಂದ್ರೆ ಗುರುಕುಲದಲ್ಲಿ ಒಟ್ಟಿಗೆ. ಅವ ರಾಜನ ಮಗ, ಇವ ಬ್ರಾಹ್ಮಣ, ಇವ ಅಂದ್ರೆ ತುಂಬಾ ಪುವರ್. ಹಾಗಾಗಿ ಅಲ್ಲಿ ಪ್ರಾಮಿಸ್ ಮಾಡ್ತಾ ಇರ್ತಾನೆ. ಯಾರು? ದೃಪದ ಹೇಳಿರ್ತಾನೆ ಅವನಿಗೆ, ನಿನ್ಗೆ ಫ್ಯೂಚರ್ ಅಲ್ಲಿ ಎಂತ ಬೇಕಿದ್ರು ನಾನು ಕೊಡ್ತೇನೆ ಅಂತ. ಅದು ಸಣ್ಣದಿರುವಾಗ ಪ್ರಾಮಿಸ್ ಮಾಡಿದ್ದಾನೆ. ಅದೇ ದ್ರೋಣಾಚಾರ್ಯ ಎಂತ ಮಾಡ್ತಾನೆ? ಒಮ್ಮೆ ಸಹಾಯಕ್ಕೆ ಹೋಗ್ತಾನೆ. ಆಗ ಹೇಳ್ತಾನೆ, ನಿನ್ನ ಸ್ಟ್ಯಾಂಡರ್ಡ್ ಅಂತ, ನನ್ನ ಸ್ಟ್ಯಾಂಡರ್ಡ್ ಅಂತ. ನೀನು ಆಫ್ಟರ್ ಆಲ್ ಒಂದು ಬ್ರಾಹ್ಮಣ, ನೀನು ನನ್ನ ಹತ್ರ ಕೇಳಬೇಡ, ಇದು ಬರಬೇಡ ಅಂತ ಕೇಳಲಿಕ್ಕೆ ಹೋಗ್ತಾನೆ. ಆಗ ದ್ರೋಣಾಚಾರ್ಯಗೆ ತುಂಬಾ ಬೇಜಾರಾಗ್ತದೆ. ದ್ರೋಣಾಚಾರ್ಯ ಎಂತ ಮಾಡ್ತಾನೆ? ದ್ರೋಣಾಚಾರ್ಯ ಮತ್ತೆ ಅರ್ಜುನನಿಗೆ ವಿದ್ಯೆ ಕಲಿಸಿ ಅರ್ಜುನ ಹೋಗಿ ಅವನನ್ನು ಸೋಲಿಸ್ತಾ ಇರ್ತಾನೆ. ಸೋಲಿಸಿ ಇವನ ಪಾದದ ಅಡಿಗೆ ತರ್ತಾನೆ ದ್ರೋಣಾಚಾರ್ಯರು. ಆಗ ದ್ರೋಣಾಚಾರ್ಯ ಎಂತ ಮಾಡ್ತಾರೆ? ಅವನಿಗೆ ಅವೊಂದು ಅವನಿಗೆ ಆಗ್ತದೆ, ಎಸ್ ಇವನಿಗೆ ದ್ರೋಣಾಚಾರ್ಯನ ಕಲಿಸ್ಬೇಕಂತ. ಆಗ ಒಂದು ತಪಸ್ ಮಾಡ್ತಾನೆ. ಆ ತಪಸ್ಸಿನಲ್ಲಿ ಅವನಿಗೆ ಧೃಷ್ಟದ್ಯುಮ್ನ ಮಗ ಹುಡ್ತಾನೆ, ದ್ರೌಪದಿ ಮತ್ತು ಧೃಷ್ಟದ್ಯುಮ್ನ. ಆ ಧೃಷ್ಟದ್ಯುಮ್ನ ಇವನು ಕೊಲ್ಲುವುದಂತ ಫಿಕ್ಸ್ ಆಗ್ತದೆ ದ್ರೋಣಾಚಾರ್ಯನ. ಅದು ದ್ರೋಣಾಚಾರ್ಯಗೆ ಗೊತ್ತಾಗ್ತದೆ. ದೃಪದ ಧೃಷ್ಟದ್ಯುಮ್ನನನ್ನು ದ್ರೋಣಾಚಾರ್ಯ ಬಳಿಗೆ ವಿದ್ಯೆ ಕಲಿಸ್ತಾನೆ. ಆದರೆ ದ್ರೋಣಾಚಾರ್ಯ ಅವನ ಸಾವಿಗೆ ಹೆದರ್ಲಿಲ್ಲ. ಇದು ಬ್ರಾಹ್ಮಣ ಸಾವಿಗೆ ಹೆದರ್ಲಿಕ್ಕೆ ಇಲ್ಲ. ಅವನಿಗೆ ವಿದ್ಯೆ ಕಲಿಸಿಕೊಟ್ಟ. ಬ್ರಾಹ್ಮಣ ಅಂದ್ರೆ ಇದನ್ನೀಗ ದುರ್ಯೋಧನ ಅವನಿಗೆಲ್ಲ ಗೊತ್ತಾಗಿದೆ ವಿಷಯ. ಹೇಳ್ತಾ ಇದ್ದಾನೆ, ನೀನು ದುಷ್ಟದುಮ್ನೆ ವಿದ್ಯೆ ಕಲಿಸಿಕೊಟ್ಟಿದ್ಯಾ, ಅವ ನೋಡು ಅಲ್ಲಿ ಪಾಂಡವರ ಸೈಡ್ ಇದ್ದಾನೆ, ಸೇನೆಯನ್ನು ಲೀಡ್ ಮಾಡ್ತಾ ಇದ್ದಾನೆ, ನೀನ್ ಎಂತ ಮೂರ್ಖ, ಈ ರೀತಿ ಹೇಳ್ತಾ ಇದ್ದಾನೆ ಗುರುವಿಗೆ. ಆ ಗುರುವಿಗೆ ಈ ರೀತಿ ಹೇಳಬಾರ್ದು ನೋಡಿ. ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದಾನೆ ದ್ರೋಣಾಚಾರ್ಯನು. ಎಸ್. ಶ್ಲೋಕ 19. ಸ್ವಘೋಷೋದಾತರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯಾತ್ ನಾಭಶ ಪೃಥ್ವಿಂ ಚೈವ ತುಮುಲೋ ಅಭಯಾನುನಾದಯಾನ್. ಈ ಶಂಖಗಳನ್ನಾದ ತುಮಲು ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ನೋಡಿ, ಪ್ಯೂರಿಟಿ ಇಸ್ ದ ಫೋರ್ಸ್. ಅದೇ ಕೌರವರು ಶಂಖ ಓದುವಾಗ ಇವರಿಗೆ ಎಂತ ಆಗ್ಲಿಲ್ಲ, ಯಾಕಂದ್ರೆ ಇವರು ಸತ್ಯ ಧರ್ಮದ ಅಲೆಯಲ್ಲಿದ್ದಾರೆ. ಪ್ರಭುದಲ್ಲಿ ನಾವು ಎಷ್ಟು ಪ್ಯೂರ್ ಆಗ್ತೇವೆ ಅಷ್ಟು ಇಂಪ್ಯಾಕ್ಟ್ ಆಗ್ತದೆ, ಇನ್ನೊಬ್ಬರಲ್ಲಿ ಇಂಪ್ಯಾಕ್ಟ್ ಆಗ್ತದೆ, ಅವು ತಗೊಳ್ತಾನೆ. ನಮ್ದು ಪ್ಯೂರಿಟಿ ಇಲ್ಲದಿದ್ರೆ ಇಂಪ್ಯಾಕ್ಟ್ ಆಗುದಿಲ್ಲ. ಹಾಗಾಗಿ ಈ ಪಾಂಡವರ ಶಂಖ ಓದುವಾಗ ಅವರ ಹೃದಯದಲ್ಲಿ ಅವರು ಅಲ್ಲಿಯೇ ಎಸ್ ನಾವು ಸೋಲ್ತೇವೆ ಅಂತ ಆಯ್ತಂತೆ. ಹೃದಯ ಚೂರು ಚೂರು ಆಯ್ತು. ಎಸ್. ಈಗ ಇಲ್ಲಿ 9 ಕಾರಣ ಇವರು ಗೆಲ್ತಾರೆ ಅನ್ನೋದು ಕಾರಣ. ಯಾರು? ಪಾಂಡವರು. ಎಸ್. ಫಸ್ಟ್ ರೀಸನ್ ಧರ್ಮಕ್ಷೇತ್ರ. ಇವರು ಸತ್ಯ ಧರ್ಮದಲ್ಲಿದ್ದ ಕಾರಣ ಕುರುಕ್ಷೇತ್ರ ಧರ್ಮಕ್ಷೇತ್ರ. ಹಾಗಾಗಿ ಅವರಿಗೆ ಯಾವಾಗಲೂ ಅದು ಕ್ರೆಡಿಟ್. ಸೆಕೆಂಡ್, ದೈವಿಕ ರಥ. ಈ ರಥವನ್ನು ಕೊಟ್ಟದ್ದು ಅಗ್ನಿದೇವರು, ಹಾಗಾಗಿ ಅದು ಕೂಡ ಆಸ್ಪಿಷಿಯಸ್ನೆಸ್. ಮತ್ತೆ ಕಪಿಧ್ವಜ ನೋಡಿ, ಇಲ್ಲಿ ಹನುಮಾನ್ ಫ್ಲಾಗ್. ಹೇಗೆ ಅಂದ್ರೆ ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ ಹನುಮಾನ್. ಇಲ್ಲಿ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ರೆ ಪ್ರಭುಪಾದರಲ್ಲಿ ನಾವು ಹನುಮಾನಿಂದ ಕಲಿಬೇಕಂತ. ಲಾಸ್ಟ್ ತ್ರೇತಾಯುಗದಲ್ಲಿ ಅವ ಕಮಾಂಡರ್ ಇನ್ ಚೀಫ್ ಹನುಮಾನ್. ಈಗ ಎಂತ ಕೆಲಸ ಕೊಟ್ಟಿದ್ದಾನೆ ಕೃಷ್ಣ? ಜಸ್ಟ್ ಫ್ಲಾಗ್ ಆಗಿ ಅವನಿಗೆ ಜೋರಾಗಿ ಹರಿಬೋಲ್ ಅಂತ ಹೇಳಿದ ಅಷ್ಟೇ. ಆದ್ರೆ ಯಾವ ಕೆಲಸ ಕೊಟ್ಟರು ಕೂಡ ಮಾಡ್ತಾ ಇದ್ದಾನೆ ಪ್ರಭುಪಾದರಲ್ಲಿ. ಇದು ಭಕ್ತನ ಲಕ್ಷಣ. ಭಕ್ತನಿಗೆ ಅಂತಂದ್ರೆ ದೊಡ್ಡ ಕೆಲಸ ಸಣ್ಣ ಕೆಲಸ ಏನಿಲ್ಲ, ಎಂತ ಕೆಲಸ ಕೂಡ ಮಾಡ್ಬೇಕು. ಹೇಗಂದ್ರೆ
ನೋಡಿ ನಮಗೆ ಟ್ರೈನಿಂಗ್ ಉಂಟು ಸ್ಟಾರ್ಟಿಂಗ್ ಕೃಷ್ಣ ಪ್ರಜ್ಞೆ ಬರುವಾಗ. ಸ್ಟಾರ್ಟಿಂಗ್ ಅಂತ ನಮಗೆ AD ಕೊಟ್ಟಿದ್ದಾರೆ, ಮತ್ತೆ ಈ ಮಾಪಿಂಗ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ, ಇದೆಲ್ಲ ಸ್ಟಾರ್ಟಿಂಗ್ ಇನಿಷಿಯಲ್. ಮತ್ತೆ ನಮಗೆ ವೆಸಲ್ ವಾಶ್ ಮಾಡ್ಲಿಕ್ಕೆ, ಪಾತ್ರೆ ವಾಶ್ ಮಾಡ್ಲಿಕ್ಕೆ, ಮತ್ತೆ ಎಂತ, ಮತ್ತೆ ಕಿಚನ್ ಅಲ್ಲಿ ಪಾತ್ರೆ ವಾಶ್ ಮಾಡ್ಲಿಕ್ಕೆ, ಮತ್ತೆ ಎಂತ, ಮತ್ತೆ ಕಿಚನ್ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ಲಿಕ್ಕೆ, ಮತ್ತೆ ಅಸಿಸ್ಟೆಂಟ್ ಕುಕ್ ಆಗಿ ಮಾಡ್ಲಿಕ್ಕೆ, ಮತ್ತೆ ಕುಕ್ ಆಗಿ, ಮತ್ತೆ ದೇವರ ಪೂಜೆ ಮಾಡ್ಲಿಕ್ಕೆ, ಈ ರೀತಿ ಎಲ್ಲ ಉಂಟು. ಹೀಗೆ ಅಂದ್ರೆ ಇದನ್ನೆಲ್ಲ ಈಗ ನಾವು ಮಾಡಿ ಬಂದದ್ದು. ಈಗ ನೆಕ್ಸ್ಟ್ ನಮಗೆ ನಾಳೆ ಅಲ್ಲಿ ಕ್ಲೀನ್ ಮಾಡಿ ಅಂತ ನಾವು ಮಾಡ್ಬೇಕು. ಸೇಮ್ ಆ ಗುಡಿಸುವಂಥದ್ದು, ಮತ್ತೆ ಅಲ್ಲಿ ಭಗವಂತನಿಗೆ ಅಡಿಗೆ ಮಾಡುವಂಥದ್ದು, ಮತ್ತೆ ಪೂಜೆ ಮಾಡುವುದು ಎಲ್ಲ ಸೇಮ್ ಭಕ್ತಿಯಲ್ಲಿ. ಅದು ಹೈಯೆಸ್ಟ್, ಇದು ಸ್ಲೋವೆಸ್ಟ್ ಅಲ್ಲ. ಅದೇ ರೀತಿ ಹನುಮಾನಿಂದ ನಾವು ಕಲಿಬೇಕಂತೆ. ಹನುಮಾನ್ ಎಂತ ಮಾಡಿದ? ಯಾವುದು ಕೆಲಸ ಕೊಟ್ಟು ಕೂಡ ಮಾಡಿದ, ಜಸ್ಟ್ ಹರಿಬೋಲಿ ಹೇಳಿ. ಹಾಗೆ ಹನುಮಾನ್ ಎಲ್ಲಿದ್ದಾನೆ ಅಲ್ಲಿ ಲಂಕೆಗೆ ವಿಜಯ ಸಿಕ್ತು, ಇಲ್ಲಿ ಕೂಡ ವಿಜಯ ಸಿಗ್ತದೆ. ಮತ್ತೆ ಶಂಖನಾದ, ಇವರ ಶಂಖ ಊದಿದಿಂದ ಅವರೆಲ್ಲ ಹೃದಯ ಚೂರು ಚೂರಾಯಿತು. ಮತ್ತೆ ಗಾಂಡೀವ, ಅರ್ಜುನನ ಈ ಅಸ್ತ್ರ ಗಾಂಡೀವ, ಇದು ತುಂಬಾ ಪವರ್ಫುಲ್. ಮತ್ತೆ ಪಶುಪತ ಅಸ್ತ್ರ, ಇದು ಶಿವ ಅವನಿಗೆ ಕೊಟ್ಟ ಅಸ್ತ್ರ. ತೆಕ್ತ ಜೀವಿತ ಅಂದ್ರೆ ದುರ್ಯೋಧನ ಕೂಡ ಹೇಳ್ತಾರೆ, ನನ್ನ ಸೈಡ್ ಕೂಡ ಒಳ್ಳೆ ಯೋಧರಿದ್ದಾರೆ, ಆದ್ರೆ ನನಗೋಸ್ಕರ ಅವರು ದೇಹ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವನ ಬಾಯಿಂದಲೇ ಬಂತು ಅಪಶಗುಣ, ನಾವು ಸೋಲ್ತೇವೆ ಅನ್ನೋದು. ಮತ್ತೆ ಈ ಗೀತೆ ಹೇಳಿದ್ದು ಮೋಕ್ಷದ ಏಕಾದಶಿ ದಿವಸ, ತುಂಬಾ ಆಸ್ಪಿಷಿಯಸ್ನೆಸ್. ಮತ್ತೆ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಇದ್ದೇ ಇದ್ದಾಳೆ. ಮತ್ತೆ ಋಷಿಕೇಶ ಕೃಷ್ಣ ಹೆಸರು. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಕೃಷ್ಣ ಎಲ್ಲಿ ಇದ್ದಾನೆ ಅಲ್ಲಿ ವಿಜಯ ನಿಶ್ಚಿತ. ಹಾಗೆ ಈ 9 ಕಾರಣಗಳು ಪಾಂಡವರು ಗೆಲ್ತಾರೆ ಅನ್ನೋದು. ಎಸ್, ಈಗ 4 ಕಾರಣ ಕೊಡ್ತಾನೆ ಯಾರು? ಅರ್ಜುನ, ನಾನು ಯುದ್ಧ ಮಾಡುವುದಿಲ್ಲ ಅಂತ. ಯಾವುದೆಲ್ಲ? ಫಸ್ಟ್ ಇದು ಸಹಾನುಭೂತಿ, 28ನೇ ಶ್ಲೋಕ. ಅವನಿಗೆ ಅವನ ಫ್ಯಾಮಿಲಿ ಮೇಲೆ, ಕೌರವರ ಮೇಲೆ ಅವನಿಗೆ ದಯೆ ಬರ್ತದೆ. ನನ್ನ ಫ್ಯಾಮಿಲಿ, ದುರ್ಯೋಧನ ನನ್ನ ಅಣ್ಣ, ದ್ರೋಣ ನನ್ನ ಗುರು, ಭೀಷ್ಮ ನನ್ನ ಅಜ್ಜ, ಈ ಕಂಪ್ಯಾಷನ್ ಬರ್ತದೆ ಅವನಿಗೆ, ಫ್ಯಾಮಿಲಿ ಕಂಪ್ಯಾಷನ್, ಸಹಾನುಭೂತಿ. ಮತ್ತೆ 31ನೇ ಶ್ಲೋಕದಲ್ಲಿ ಎಂತ ಹೇಳುವಂಥದ್ದು? ಯುದ್ಧದಲ್ಲಿ ಗೆದ್ರು ಕೂಡ ನಮಗೆ ಸಂತೋಷವಿಲ್ಲ, ನನ್ನವರು ನಾನು ಕೊಂದು ಯಾಕೆ ಅವನಿಗೆ ಸಿಂಹಾಸನ ಕೂತ್ಕೊಳ್ಬೇಕು, ಈ ರೀತಿ ಹೇಳ್ತಾನೆ. ಮತ್ತೆ 30ನೇ ಶ್ಲೋಕ ಎಂತ ಹೇಳಿದ್ರೆ ಪಾಪ ಹಿಡಿತದೆ. ಈ ಎಲ್ಲ ಸೈನಿಕರನ್ನು ಕೊಂದ್ರೆ ಮತ್ತೆ ನಿಮಗೆ ಪಾಪ ಹಿಡಿತದೆ, ಅವರ ಮಕ್ಕಳಿಗೆ ತಂದೆ ಇಲ್ಲದಾಗ್ತದೆ. ಮತ್ತೆ ಕುಟುಂಬ ಸಂಬಂಧ ನಾಶ ಅಂದ್ರೆ ಎಲ್ಲ ಸೈನಿಕರು ಸತ್ರೆ ಮತ್ತೆ ಅಲ್ಲಿ ಎಂತ ಹೇಳುವಂಥದ್ದು, ಆ ಮಕ್ಕಳಿಗೆ ತಂದೆ ಇಲ್ಲ ಅಂತ ಆಗ್ತದೆ. ಮತ್ತೆ ತಾಯಿ ಹೇಗೆ ಮಕ್ಕಳನ್ನು ನಡೆಸುವಂಥದ್ದು, ಹಾಗೆ ಟೋಟಲ್ ಕುಟುಂಬ ಸಂಬಂಧ ನಾಶ ಆಗ್ತದೆ. ಈ ರೀತಿ ಎಲ್ಲ ರೀಸನ್ ಕೊಡ್ತಾನೆ. ಇದಕ್ಕೆ ಭಗವಂತ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಉತ್ತರ ಕೊಡ್ತಾನೆ. ಎಸ್, ಅಧ್ಯಾಯದ ಓಕೆ. ಕುರುಕ್ಷೇತ್ರ ಅನ್ನೋದೇ ಸೇನಾ ಅವಲೋಕನ. ಧೃತರಾಷ್ಟ್ರನ ವಿಚಾರಣೆ, ಕಿಂ ಅಕೃವತ ದುರ್ಯೋಧನ ಭಯ ಮಹಿತಿಂ ಚಮು ಯೂಧಂ ಶಂಕನ ಊದಿದರು ಹೃದಯಾನಿ ವ್ಯದಾರಯತ್. ಅರ್ಜುನ ವೀಕ್ಷಣೆ, ಗಾಂಡೀವಂ ಸಮಸ್ಯೆ ಅಸ್ತ, ಹೋರಾಡದಿರಲು ಅರ್ಜುನ ಕಾರಣಗಳು, ಅಪ್ರತಿಕಾರಂ ಅಶಸ್ತ್ರಂ. ಎಸ್, ಇದರ ಬಗ್ಗೆ ನಿರ್ಣಯ 2ನೇ ಅಧ್ಯಾಯದಲ್ಲಿ ಭಗವಂತ ಇದಕ್ಕೆ ಉತ್ತರ ಕೊಡ್ತಾನೆ. 2ನೇ ಅಧ್ಯಾಯದಲ್ಲಿ ಎಸ್. ಹರೇ ಕೃಷ್ಣ. ಎಸ್, ಯಾರ್ದು ಪ್ರಶ್ನೆದಲ್ಲಿ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ, ಎಲ್ಲ ಚಾಟ್ ಅಲ್ಲಿ ಹಾಕಿ. ಎಸ್, ಪ್ರಶ್ನೆದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು, ಚಾಟ್ ಅಲ್ಲಿ ಕೂಡ ಆಗ್ಬೋದು. ಆಕ್ಚುಲಿ ಮೊದಲ ಅಧ್ಯಾಯದಲ್ಲಿ ಜಾಸ್ತಿ ಇಲ್ಲ, 2ನೇ ಅಧ್ಯಾಯದಲ್ಲಿ ಗೀತ ಸ್ಟಾರ್ಟ್ ಆಗುವಂಥದ್ದು 2ನೇ ಅಧ್ಯಾಯದಲ್ಲಿ. ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು, ಚಾಟ್ ಅಲ್ಲಿ ಕೂಡ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳ್ಬೋದು. ನಾವು ದೇವರ ಎಂತ ಆಗ್ತದಪ್ಪ, ನಾವು ಹೇಗೆ ದೇವರಾಗುವಂಥದ್ದು? ಈಗ ಪ್ರಭುಪಾದ ಹೇಳ್ತಾರೆ DOG ಡಾಗ್, GOD ಗಾಡ್. ಎಂತ ವ್ಯತ್ಯಾಸ? ಎಸ್, ಯಾರು ಹೇಳ್ತೀರಿ? ಯಾರಾದ್ರು ಹೇಳ್ತೀರಾ ಅದಕ್ಕೆ ಉತ್ತರ? DOG ಗಾಡ್, DOG ಡಾಗ್, GOD ಗಾಡ್, ಎಂತ ವ್ಯತ್ಯಾಸ? ಇದ್ರಲ್ಲಿ ಎಂತಾದ್ರು ವ್ಯತ್ಯಾಸ ಉಂಟಾ? ಎಸ್, ಯಾರು ಹೇಳ್ತೀರಿ ಅದಕ್ಕೆ ಉತ್ತರ? ಒಬ್ರು ಪ್ರಶ್ನೆ ಕೇಳಿದ್ರು, ನಾವು ದೇವರ ಅಂತ. ಇದೇ ಆಗುವಂಥದ್ದು, ಇಡೀ ಎಂತ ಹೇಳುವಂಥದ್ದು. ಪ್ರಭುಪಾದ ಹೇಳ್ತಾರೆ ಸಮಸ್ಯೆ ಇರುವುದು ಇಲ್ಲಿ,
ನಮಗೆ ಭಗವಂತನ ಇಮಿಟೇಟ್ ಮಾಡ್ಲಿಕ್ಕೆ ಇಚ್ಛೆ. ಎಸ್, ಯಾರು ಹೇಳ್ತೀರಿ? ಯಾರಾದ್ರು ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ. ಸ್ಪೆಲ್ಲಿಂಗ್ ನೋಡಿ, DOG ಡಾಗ್, GOD ಗಾಡ್, ಏನು ವ್ಯತ್ಯಾಸ? ಎಂತಾದ್ರು ವ್ಯತ್ಯಾಸ ಉಂಟಾ? ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ನೋಡಿ, ಮಾತಾಡಿ. ಯಾರಾದ್ರು ಮಾತಾಡೋದಿಲ್ಲ ಹ್ಯಾಂಡ್ ರೈಸ್ ಮಾಡೋದು. ಓಕೆ, ನಾನು ಹೇಳ್ತೇನೆ ನೋಡಿ. ಸ್ಪೆಲ್ಲಿಂಗ್ ಸೇಮ್, ಆದ್ರೆ ಪ್ರಭು ಹೇಳ್ತಾರೆ ನಾಯಿ ಯಾವಾಗಲೂ ನಾಯಿಯೇ, ದೇವರು ಯಾವಾಗಲೂ ದೇವರೇ. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಹೇಗೆ ದೇವರಾಗುವಂಥದ್ದು? ಈಗ ಭಗವಂತ ಕಿರುಬೆರಳಲ್ಲಿ, ಈಗ ಭಗವಂತ ಅಲ್ಲಿ ನಾನು ಅದಕ್ಕೆ ತೋರಿಸಿದೆ ನಿಮಗೆ, ಬಾಯಲ್ಲಿ ಎಲ್ಲ ಬ್ರಹ್ಮಾಂಡ ತೋರಿಸಿದ ಆ ಮಾಡುವಾಗ. ನಮ್ಗೆ ಎಂತ ತೋರಿಸ್ಲಿಕ್ಕೆ ಆಗ್ತದೆ? ಕೃಷ್ಣ ಕಿರುಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನು 7 ದಿವಸ 7 ರಾತ್ರಿ ಎತ್ತಿದ್ದ. ನಮಗೆ ವೆಯ್ಟ್ ಲಿಫ್ಟಿಂಗ್ ಒಂದು 100 kg ಮಾಡುವಾಗ ನಮಗೆ ಸಾಕಾಗ್ತದೆ ಒಂದು 10 ಸೆಕೆಂಡ್, ಮತ್ತೆ ನಾವು ಬೆನ್ನು ನೋವಾಗ್ತದೆ. ಕೃಷ್ಣ 16,108 ಹೆಂಡತಿಯರನ್ನು ಮದುವೆ ಆಗಿ ಅವರಿಗೆಲ್ಲರಿಗೂ ವಜ್ರ ವೈಢೂರ್ಯದ ಮನೆಯನ್ನು ಕಟ್ಟಿಕೊಟ್ಟ. ನಮಗೆ ಒಂದು ಹೆಂಡತಿಗೆ ಸ್ಲ್ಯಾಬ್ ಇದ್ ಮನೆ ಕಟ್ಟಿಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಇದು ಪೊಸಿಷನ್. ಹಾಗಾಗಿ ಕೃಷ್ಣ 16,108 ಹೆಂಡತಿಯರಿಗೆ, ಪ್ರತಿ ಹೆಂಡತಿಗೆ 10 ಮಕ್ಕಳು. ನಮಗೆ 2 ಮಕ್ಕಳನ್ನು ಸಾಕ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಗೆ ಭಗವಂತನ ಇಮಿಟೇಟ್ ಮಾಡ್ಲಿಕ್ಕೆ ಇಚ್ಛೆ, ಇದೇ ಸಮಸ್ಯೆ. ಹಾಗಾಗಿ ಎಲ್ಲ ಸಂಸ್ಥೆಗಳು, ತುಂಬಾ ಸಂಸ್ಥೆ ಉಂಟು. ಯಾವುದು ಸೋಕಾಲ್ಡ್ ಆದಿನ ಸಂಸ್ಥೆ, ಅವರ ಮೇನ್, ಅವರು ಯಾಕೆ ನಾವು ಅದು ಸರಿ ಇಲ್ಲ ಅಂತ ಹೇಳೋದು? ಯಾಕಂದ್ರೆ ಅವ್ರು ಹೇಳೋದು ನಾವು ದೇವರು, ನಾವು ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ವಿಭವನಾಂ ವಿದಧಾತಿ ಕಾಮ. ಅಂದ್ರೆ ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಿತ್ಯ ಅಂದ್ರೆ ಯಾವುದು? ಆತ್ಮ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಒಬ್ಬನೇ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥದ್ದು. ಹೇಗೆಂದ್ರೆ ಕೃಷ್ಣ ಕ್ವಾಲಿಟಿಯಲ್ಲಿ ಸೇಮ್. ಈಗ ನಾವು ಬಂಗಾರದ ಗಣಿಯಿಂದ ಸಣ್ಣ ಬಂಗಾರ ತರ್ತೇವೆ, 1 ಗ್ರಾಮ್ ಗೋಲ್ಡ್. ಈಗ ಅದರಲ್ಲಿ ಆ 1 ಗ್ರಾಮ್ ಗೋಲ್ಡ್ ಅಲ್ಲಿ ಮತ್ತೆ ಬಂಗಾರ ಗಣಿಯಲ್ಲಿ ಕ್ವಾಲಿಟಿ ಸೇಮ್, ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ಅದೇ ರೀತಿ ಸಮುದ್ರದಲ್ಲಿ ನಾವು ಒಂದು ಡ್ರಾಪ್ ನೀರು ತರ್ತೇವೆ, ಅದ್ರ ನಾವು ಕೆಮಿಕಲ್ ಕಾಂಪೋಸಿಷನ್ ನೋಡ್ತೇವೆ, ಅದು ಸೇಮ್. ಆದ್ರೆ ನಾವು ಡ್ರಾಪ್, ಕೃಷ್ಣ ಸಮುದ್ರ. ಇದು ನಾವು ತಿಳಿಬೇಕು. ಎಸ್, ನಾಯಿಯನ್ನು ಇಲ್ಲ, ಇದು ತಪ್ಪು. ಅದೇ ಹೇಳುವಲ್ಲ ಈ ಸಂಸ್ಥೆಗಳೆಲ್ಲ. ನಾಯಿ ಹೇಗಂದ್ರೆ ಇದು ದೊಡ್ಡ ತಪ್ಪು. ದರಿದ್ರ ನಾರಾಯಣ ನಾಯಿ ಇದೆಲ್ಲ ಎಂತಂದ್ರೆ ತಪ್ಪು. ಹೇಗಂದ್ರೆ ಭಗವಂತ ಈಗ ಈ ವರಾಹ ಅವತಾರದಲ್ಲಿ ಹಂದಿಯಾಗಿ ಬರ್ತಾನೆ. ಇದರರ್ಥ ಹಂದಿ ಭಗವಂತ ಅಲ್ಲ, ಆದ್ರೆ ಭಗವಂತ ಯಾವ ರೂಪದಲ್ಲಿ ತೆಗಿಬಹುದು, ಇದನ್ನು ಅರ್ಥ ಮಾಡ್ಬೇಕು. ಇದರ ಅರ್ಥ ಎಂತ? ನಾಯಿಯಲ್ಲಿ ಕೂಡ ನಾರಾಯಣ ಇದ್ದಾನೆ, ಆತ್ಮ ಪರಮಾತ್ಮ ಇದ್ದಾನೆ. ಆದ್ರೆ ನಾಯಿ ನಾರಾಯಣ ಅಲ್ಲ, ಇದನ್ನು ಅರ್ಥ ಆಗ್ಬೇಕು. ಎಲ್ಲ ಜೀವ ಈ ಇನ್ಸೆಕ್ಟ್ ಅಲ್ಲಿ ಕೂಡ ಇದ್ದಾನೆ, ಇರುವೆಯಲ್ಲಿ ಕೂಡ ಇದ್ದಾನೆ. ಆತ್ಮ ಕೂಡ ಉಂಟು, ಪರಮಾತ್ಮ ಕೂಡ ಉಂಟು. ಎಸ್, ದೇವರನ್ನು ಹೇಗೆ ನೋಡುವುದು ಈ ಕಲಿಯುಗದಲ್ಲಿ ತಿಳಿಸಿ. ನೋಡಿ, ದೇವರನ್ನು ನಮ್ಗೆ ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ಆಗುವುದೇ ಇಲ್ಲ. ಯಾಕಂದ್ರೆ ನಮ್ಮ ಕಣ್ಣು ಸರಿ ಇಲ್ಲ, ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ. ದೇವರನ್ನು ಕಿವಿಯಿಂದ ನಾವು ನೋಡ್ಬೇಕು. ಅದು ಹೇಗೆ? ಹರೇ ಕೃಷ್ಣ ಮಹಾಮಂತ್ರದಿಂದ. ಅದು ಪ್ರೊಸೆಸ್, ಒಮ್ಮೆಲೆ ನೋಡ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ಇವತ್ತೊಂದು ನಾವು ಗಿಡ ನಡ್ತೇವೆ, ನಾಳೆ ನಮ್ಗೆ ಈಗ ಮಾವಿನ ಗಿಡ ನಡ್ತೇವೆ, ಮಾವಿನ ಹಣ್ಣು ಬೇಕು, ಆಗುದಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತದೆ, 2-3 ವರ್ಷ ದೊಡ್ಡದಾಗಬೇಕು, ಮತ್ತೆ ಹಣ್ಣಾಗ್ತದೆ, ಕಾಯಿಯಾಗಿ ಮತ್ತೆ ಹಣ್ಣಾಗುವಂಥದ್ದು. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ನಾವು ಮಾಡ್ತಾ 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 ಭಗವಂತನನ್ನು ನೋಡ್ಬೋದು. ಅದು ಪ್ರೊಸೆಸ್. ಎಸ್, ದೇವರು ದೇಹದ ಮೇಲೆ ಬರುತ್ತದಲ್ಲ, ಅದು ಹೇಗೆ ನಾವು ಅವರನ್ನು ನಂಬುವುದು? ಈ ರೀತಿ ಎಲ್ಲ ನಂಬಲಿಕ್ಕೆ ಹೋಗಬೇಡಿ. ನೀವು ಫಸ್ಟಿಗೆ 15 ದಿವಸ ಭಗವದ್ಗೀತೆ ಕ್ಲಾಸಿಗೆ ಬನ್ನಿ, ಎಲ್ಲ ಸರಿ ಆಗ್ತದೆ. ಹೇಗೆ ದೇವರು ಬರ್ತಾರೆ ಇಂಥದ್ದೆಲ್ಲ ಬೋಗಸ್. ಪ್ರಭುಜಿ, ನೀವು ಈಗ ಲೆವೆಲ್ 2 ಭಗವದ್ಗೀತೆ ಕ್ಲಾಸ್ ಮಾಡ್ತಿದ್ದೀರ? ಅಲ್ಲ, ಲೆವೆಲ್ 2 ಅಲ್ಲ. ಕೆಲವರು
ದಿನಗಟ್ಟೆ ಧ್ಯಾನ ಮಾಡುತ್ತಾರಲ್ಲ ಅದು ಹೇಗೆ? ನೀವು ಎಂತ ನೋಡಿ, ನಿಮ್ದು ತುಂಬಾ ಸಮಸ್ಯೆ ಪ್ರಶ್ನೆ ಉಂಟು. ನಿಮ್ಮ ಪ್ರಶ್ನೆಗೆ ಹೇಗೆ ಅಂದ್ರೆ, ನೀವು 15 ದಿವಸ ಕ್ಲಾಸ್ ಕೇಳಿ, ಎಲ್ಲ ನಿಮ್ಮ ಪ್ರಶ್ನೆಗೆ ಸಾಲ್ವ್ ಆಗ್ತದೆ. ಈ ರೀತಿ ಪ್ರಶ್ನೆ ಬರ್ತಾ ಇರ್ತದೆ. ಯಾಕಂದ್ರೆ ನಮ್ಮ ಮೈಂಡ್ ಈಗ ಹೇಗಂತಾಗಿದೆ ಅಂದ್ರೆ, ಇಟ್ಸ್ ಲೈಕ್ ತುಂಬಾ ಡಿಸ್ಟರ್ಬ್ಡ್ ಉಂಟು ಕಂಡೀಷನ್. ತುಂಬಾ ಬರ್ತದೆ ನಮ್ಗೆ ಪ್ರಶ್ನೆ. ಆರಾಮ್ಸೆ ಕೂಲ್ ಆಗಿ ಎಂತ ಆಗ್ತದೆ, ಈ 18 ದಿವಸ ಭಗವದ್ಗೀತೆ ಕೇಳಿದ ಮೇಲೆ ನಮ್ಮ ಪ್ರಶ್ನೆ ಎಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ, ಇಂಥದ್ದು ಪ್ರಶ್ನೆ ಎಲ್ಲ ಸಾಲ್ವ್ ಆಗ್ತದೆ. ಎಸ್, ಹರೇ ಕೃಷ್ಣ. ಬೈಬಲ್ ಕುರಾನ್ ನಲ್ಲಿ ನಾವು ದೇವರಲ್ಲ, ಆದ್ರೆ ಭಗವದ್ಗೀತೆಯಲ್ಲಿ ನಾವು ಭಗವಂತ ಅಂತ ಬರೆದಿದೆ ಅಂತ ಹೇಳಿದೆ. ಹಾಗೆ ಆಯಿತು, ತಪ್ಪಿದರೆ ಕ್ಷಮಿಸಿ. ನೋಡಿ, ಭಗವಂತ ಹೇಳ್ತಾನೆ, ಅವನಿಗೆ ರೈಟ್ ಉಂಟು ಅವ ಹೇಳಿಕೆ. ಯಾಕಂದ್ರೆ ಅವನು ದೇವರು ಹೇಳ್ಬೇಕು. ಈಗ ಹೇಗಂದ್ರೆ, ನಿಮ್ಮ ತಂದೆ ನಿಮ್ಮನ್ನು ಸಾಕ್ತಾ ಇದ್ದಾರೆ, ಅವ್ರು ಹೇಳ್ಬೋದು, ಎಸ್ ನಾನು ನಿಮ್ಮನ್ನು ಸಾಕ್ತಾ ಇದ್ದೇನೆ, ಯಾಕಂದ್ರೆ ಅವರು ಸಾಕ್ತಾ ಇದ್ದಾರೆ. ಹಾಗೆ ಭಗವಂತನ ಹತ್ರ ದೇವರ ಕ್ವಾಲಿಟಿ ಎಲ್ಲ ಉಂಟು. ಯಾವುದೆಲ್ಲ? 6 ವಿಷಯ. ಭಗವಾನ್ ಯಾಕೆ ಹೇಳೋದು? ಭಗವಾನ್ ಐಶ್ವರ್ಯ, ಸಮಗ್ರ, ವೀರ್ಯ, ಯಶ, ಶ್ರಿಯ, ಜ್ಞಾನ, ವೈರಾಗ್ಯ, ಅಂದ್ರೆ 6 ವಿಷಯ. ಐಶ್ವರ್ಯ ಅಂದ್ರೆ ಸಂಪತ್ತು, ಅನ್ಲಿಮಿಟೆಡ್. ಐಶ್ವರ್ಯ, ವೀರ್ಯ, ಶಕ್ತಿ, ಅನ್ಲಿಮಿಟೆಡ್. ಯಶ, ಫೇಮಸ್, ಅನ್ಲಿಮಿಟೆಡ್. ಶ್ರಿಯ, ಸೌಂದರ್ಯ, ಅನ್ಲಿಮಿಟೆಡ್. ಜ್ಞಾನ, ಅನ್ಲಿಮಿಟೆಡ್. ಮತ್ತೆ ವೈರಾಗ್ಯ, ಅನ್ಲಿಮಿಟೆಡ್. ಕೃಷ್ಣ ತೋಟ, ಅದಕ್ಕೆ ಕೃಷ್ಣ ಭಗವಾನ್. ಇದು ಪರಾಶರ ಮುನಿ ಹೇಳುವಂಥದ್ದು. ಐಶ್ವರ್ಯ ಸ ವೀರ್ಯ ಯಶ ಶ್ರಿಯ ಜ್ಞಾನ ವೈರಾಗ್ಯ ಶೈವ ಸನ್ನಮಗ ಇತಿಂಗಣ. ಕ್ಯಾನ್ ವಿ ಓವರ್ಕಮ್ ಫ್ರಮ್ ಡಿಪ್ರೆಷನ್ ಬೈ ಲರ್ನಿಂಗ್ ದಿಸ್ ಗೀತಾ? ಡೆಫಿನೆಟ್ಲಿ. ಯಾಕೆಂದ್ರೆ ವೇದವ್ಯಾಸರು ಹೇಳುವಂಥದ್ದು ಭಾಗವತಮಲ್ಲಿ, ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ. ಪ್ರಾಯೇಣ ಅಲ್ಪಾಯುಷ, ಕಲಿಯುಗದ ಆಯುಷ ತುಂಬಾ ಕಡಿಮೆ. ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೇ ಜನ. ಮಂದ ಅಂದ್ರೆ ದಡ್ಡರಂತೆ ಕಲಿಯುಗದಲ್ಲಿ. ಸುಮಂದ ಶತದಡ್ಡರು. ಮಂದ ಭಾಗ್ಯ ಉಪದ್ರತ ಅಂದ್ರೆ ಡಿಸ್ಟರ್ಬ್ಡ್ ಕಂಡೀಷನ್. ಎಲ್ಲರೂ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ವೇದವ್ಯಾಸರು ಫಸ್ಟಿಗೆ ಹೇಳಿದ್ದಾರೆ 5,000 ವರ್ಷ ಹಿಂದೆ. ಹೌ ಟು ರೀಚ್ ಎ ಗಾಡ್ ಶ್ರೀಕೃಷ್ಣ ಪ್ಲೀಸ್ ಟೆಲ್ ಅಸ್. ನೋಡಿ, ಈಗ ನೀವು ನಿಮ್ಮ ಮಗನನ್ನು ಇಲ್ಲದೆ ಮಗಳನ್ನು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ತೀರಿ. ಸೇರಿಸಿದ ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಗ್ತದಾ? ಯಾವುದು? ಇಂಜಿನಿಯರಿಂಗ್ ಕಂಪ್ಲೀಟೆಡ್ ಇಲ್ಲ. ಫಸ್ಟ್ ಸೆಮಿಸ್ಟರ್ ಹೋಗ್ಬೇಕು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, 8 ಸೆಮಿಸ್ಟರ್ ಆದ್ಮೇಲೆ ಮತ್ತೆ ಎಸ್ ಈಸ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಂತ ಸರ್ಟಿಫಿಕೇಟ್ ಸಿಗ್ತದೆ. ಅದು ಕೂಡ 49 ಪೇಪರ್ಸ್ ಉಂಟು. 49 ಪೇಪರ್ಸ್ ಯು ಶುಡ್ ಪಾಸ್. ಅದು ಪಾಸ್ ಆದ್ಮೇಲೆ ಯು ವಿಲ್ ಗೆಟ್ ಸರ್ಟಿಫಿಕೇಟ್. ಅದೇ ರೀತಿ ಭಕ್ತಿ ಕೂಡ ಪ್ರೊಸೆಸ್. ಈಗ ಇವತ್ತು ಬಂದಿದ್ದೀರಿ ನೀವು ಫಸ್ಟ್ ಡೇ, ಇದು ಪ್ರೊಸೆಸ್. ಗ್ರಾಜುವಲಿ ಹಂತವಾಗಿ ನಮ್ಮ ಭಗವಂತನ ನೋಡ್ಬೋದು, ಭಗವಂತನ ಹತ್ರ ಹೋಗ್ಬೋದು. ಪ್ರೊಸೆಸ್ ಅನ್ನು ಬಿಡಬೇಡಿ, ಆಗ್ತದೆ. ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಯಾರು ಹ್ಯಾಂಡ್ ರೈಸ್ ಮಾಡೋದಿಲ್ಲ? In today's world, would the thought process of Arjuna not hurt, as in everyone would try to take advantage? ನೋಡಿ, ಎಂತಂದ್ರೆ ನಾವೀಗ ಎಂತಂದ್ರೆ ಇದಕ್ಕೆ ಮಾರ್ಕೆಟಿಗೆ ಹೋಗ್ತೇವೆ. ಮಾರ್ಕೆಟಿಗೆ ಹೋಗಿ ಟೊಮೆಟೊ ತರಲಿಕ್ಕೆ ಹೋಗ್ತೇವೆ. ಅಲ್ಲಿ ಗಲೀಜಿ ಟೊಮೆಟೊ ಇರ್ತದೆ, ಅಂದ್ರೆ ಈ ಕೆಟ್ಟು ಹೋದ ಟೊಮೆಟೊ. ನಾವು ಅದನ್ನು ಮುಟ್ಟುವುದಿಲ್ಲ, ನಾವು ಒಳ್ಳೆ ಟೊಮೆಟೊ ತರ್ತೇವೆ. ಅದೇ ರೀತಿ ನಾವು ಲೋಕದ ಅಂಕುಡೊಂಕವನ್ನು ನಾವೇಕೆ ಬಲ್ಲವೇರಿ? ನೀವು ಅದನ್ನು ಟೆನ್ಷನ್ ಮಾಡಬೇಡಿ. ನೀವು ನಿಮ್ಮನ್ನು ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಭಾರತ ಭೂಮಿತೆ ಜನ್ಮ ಹೊಯ್ಲೆ ಯಾರು ಪೇಲೆ ಜನ್ಮ ಸಾರ್ಥಕರೇ. ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು, ಫಿರ್ ಕರ ಪರೋಪಕಾರ. ಮತ್ತೆ ನಾವು ಪರೋಪಕಾರ ಮಾಡುವಂಥದ್ದು. ಅದೇ ರೀತಿ ನಾವು ಈಗ ನಮಗೆ ವರ್ಲ್ಡ್ ಇದು ಬೇಡ, ಫಸ್ಟಿಗೆ ನಾವು ಸರಿ ಆಗುವ. ನಾವು ಇವನ ದಾರಿಯಲ್ಲಿ ಹೋಗುವ. ಯಾರು? ಅರ್ಜುನ ದಾರಿಯಲ್ಲಿ. ಯಾಕೆಂದ್ರೆ ಅರ್ಜುನನಿಗೆ ಪರ್ಫೆಕ್ಷನ್ ಸಿಕ್ಕಿದೆ. ಅರ್ಜುನ ಕೃಷ್ಣನ ಶುದ್ಧ ಭಕ್ತ. ಹೌ ಅವರ್ ಕರೆಂಟ್ ಲೈಫ್ ಮೇ ಚೇಂಜ್ ಆಫ್ಟರ್ ಲರ್ನಿಂಗ್ ದಿಸ್ ಗೀತಾ? ಅದು ನೀವು 18 ದಿವಸ ಆದ್ಮೇಲೆ ನೀವು ಹೇಳಿ ನನಗೆ. ತುಂಬಾ ಮಂದಿಗೆ ಚೇಂಜ್ ಆಗಿದೆ. ತುಂಬಾ ಅಲ್ಲ ಅಂದ್ರೆ ತುಂಬಾ, ಅತಿ ತುಂಬಾ. ಎಸ್, ಸುಹಾಸ್. ಎಸ್, ಹೇಳಿ ಸುಹಾಸ್ HR. ಅನ್ಮ್ಯೂಟ್ ಮಾಡಿ ಸರ್. ನಮಸ್ತೆ ಪ್ರಭುಜಿ. ಬಹಳ ಚೆನ್ನಾಗಿ ಹೇಳಿದ್ರಿ, ಇವತ್ತಿನ ಸೆಷನ್ ಚೆನ್ನಾಗಿತ್ತು.
ನನ್ನದೊಂದು ಪ್ರಶ್ನೆ ಇದೆ. ಹ್ಮ್ ಅಂದ್ರೆ ಆ ಮಹಾಭಾರತದ ಇದ್ದ ಕಾಲದಲ್ಲಿ ಒಳ್ಳೆ ಅಡ್ವಾನ್ಸ್ ಟೆಕ್ನಾಲಜೀಸ್, ದಿವ್ಯ ದೃಷ್ಟಿ ಇತ್ತು, ಹ್ಮ್ ಪೆಟ್ರೋಲ್ಲೆಸ್ ಇಂಜಿನ್ಸ್ ಅಂದ್ರೆ ವಿಮಾನಗಳೆಲ್ಲ ಇದ್ವು ಅಂತ ಹೇಳ್ತಿದ್ದೀರಾ. ಹ್ಮ್ ಅದು ಈಗ ನಮ್ ಕಲಿಯುಗಕ್ಕೆ ಯಾಕೆ ಫಾರ್ವರ್ಡ್ ಆಗಿ ಬಂದಿಲ್ಲ ಅಂದ್ರೆ ನಮ್ಮ ಮುಂದಿನ ಜನ. ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್ ಕ್ವಶನ್. ಯಾಕೆಂದ್ರೆ ಕೃಷ್ಣನಿಗೆ ಕಲಿಯುಗದ ಜನರು ಎಂತಂದ್ರೆ ಫಸ್ಟ್ ಆಫ್ ಆಲ್ ಡಿವೋಷನ್ ಅಲ್ಲಿ ಇಲ್ಲ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಇಸ್ ರೆಡಿ ಟು ಸಪ್ಲೈ ಅನ್ಲಿಮಿಟೆಡ್ ಥಿಂಗ್ಸ್. ಹೇಗೆಂದ್ರೆ ನಂದ ಮಹಾರಾಜಿಗೆ, ಕೃಷ್ಣನ ತಂದೆಗೆ 9 ಲಕ್ಷ ಹಸು ಇತ್ತು. ಹಾಲು ಹೇಗೆ ಅಂದ್ರೆ ಈಗ ನದಿಯಲ್ಲಿ ಹೇಗೆ ನೀರು ಹೋಗ್ತದೆ ಆ ರೀತಿ ಹಾಲು ಹರಿತಾ ಇತ್ತಂತೆ, ಆ ರೀತಿ ಇತ್ತು. ಮತ್ತೆ ಎಲ್ಲವೂ ವೃಂದಾವನದಲ್ಲಿ ಎಲ್ಲವೂ ಅನ್ಲಿಮಿಟೆಡ್. ಹೇಗೆಂದ್ರೆ ಈ ಮುಘಲರು, ಬ್ರಿಟಿಷರು, ಈಗ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜಿ, ಈ ರೀತಿ ತುಂಬಾ ಮಂದಿ ಬಂದಿದ್ದಾರೆ, ಎಲ್ಲ ಲೂಟಿಕೊಂಡು ಹೋಗಿದ್ದಾರೆ. ಮತ್ತೆ ನೆಕ್ಸ್ಟ್ ಬ್ರಿಟಿಷರ್ ಬಂದ್ರು. ಅದರ ನಂತರ ಬ್ರಿಟಿಷರ್ ಎಂತ ಮಾಡಿದ್ರು, ಅವರು ಕುದುರೆಯಲ್ಲಿ ಕೊಂಡೋದದ್ದು ಅಫ್ಘಾನಿಗೆಲ್ಲ. ಇವರೆಂತ ಮಾಡಿದ್ರು, ರೈಲ್ವೆ. ಈಗ ನಾವು ಬ್ರಿಟಿಷ್ ಹ್ಯಾಸ್ ಡನ್ ರೈಲ್ವೆ, ನಾವು ಕೊಸ್ತೇವೆ, ಜಂಬ ಕೊಸ್ತೇವೆ, ಮತ್ತೆ ಅವರನ್ನು ಹೊಗಳ್ತೇವೆ. ಅವರು ಮಾಡಿದ್ದು ನಮಗೋಸ್ಕರ ಅಲ್ಲ, ಅವರೆಲ್ಲ ಇಲ್ಲಿರುವ ಪರ್ಲ್ಸ್, ಡೈಮಂಡ್ ಮತ್ತೆ ಬಂಗಾರವನ್ನು ಕೊಂಡೋಗ್ಲಿಕ್ಕೆ ಟ್ರೈನ್ ಮಾಡಿದ್ರು, ಅವರ ಸ್ವಾರ್ಥಕ್ಕೆ. ಆದ್ರೂ ಕೂಡ ಕಡಿಮೆ ಆಗ್ಲಿಲ್ಲ ಅಂತೆ ಭಾರತದಲ್ಲಿ ಅವ್ರು ಕೊಂಡೋಗಿ ಕೂಡ. ಹಾಗಾಗಿ ಹೇಗೆ ಅಂದ್ರೆ ಭಗವಂತ ರೆಡಿ ಇದ್ದಾನೆ ಸಪ್ಲೈ ಮಾಡ್ಲಿಕ್ಕೆ, ಭಗವಂತ ರೆಡಿ ಇದ್ದಾನೆ. ಆದ್ರೆ ಭಕ್ತಿ ಯಾರು ತಗೊಳ್ತಾ ಇಲ್ಲ, ಅದಕ್ಕೆ ಭಗವಂತ ಇದನ್ನೆಲ್ಲ ಕೊಡ್ತಾ ಇಲ್ಲ ಅಷ್ಟೇ. ತಿಳಿದ ಸರ್? ಥ್ಯಾಂಕ್ ಯು ಪ್ರಭುಜಿ. ಮತ್ತೆ ನಾವು ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಮಿರಾಕಲ್ಸ್ ಎಲ್ಲ ನೋಡ್ತೀವಿ. ನಮಗೆ ಇದಕ್ಕೆ ಅಂದ್ರೆ ನಮ್ಮ ಆದ್ರೆ ಅಂತ ದೊಡ್ಡ ಮಿರಾಕಲ್ಸ್, ದೇವರ ಲೀಲೆಗಳನ್ನ ಏನು ನೋಡಕ್ ಆಗಲ್ಲ ಈಗಿನ ಕಾಲದಲ್ಲಿ. ನೋಡಿ, ಯಾಕಂದ್ರೆ ಸಣ್ಣ ಪುಟ್ಟ ಮಿರಾಕಲ್ಸ್ ಅದೆಲ್ಲ ಬೋಗಸ್, ಅದು ಮಿರಾಕಲ್ ಅಲ್ಲ. ಅದಕ್ಕೆ ನಾವು ಹೇಳೋದು ಭಗವದ್ ಕಲ್ತು ನಮ್ಗೆ ಗೊತ್ತಾಗ್ತದೆ ಯಾವುದು ಅದು ಮಿರಾಕಲ್ ಅಲ್ಲ, ಅದು ಡೋಂಗಿ. ಮಿರಾಕಲ್ ಅಲ್ಲ, ಡೋಂಗಿ. ಸರಿ ಸರಿ ಪ್ರಭುಜಿ. ಹರೇ ಹರೇ. ಎಸ್, ಬೇರೆ ಪ್ರಶ್ನೆ ಅದ್ರಲ್ಲಿ ಕೇಳ್ಬಹುದು? ಎಸ್, ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಹ್ಯಾಂಡ್ ರೈಸ್ ಮಾಡಿ. ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ನಾಳೆ ಇಂಟ್ರೆಸ್ಟಿಂಗ್ ಚಾಪ್ಟರ್, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್.